ಹರೇ ಕೃಷ್ಣ. ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 15 ಪುರುಷೋತ್ತಮ ಯೋಗ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಗದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಅಧ್ಯಾಯ 15 ಪುರುಷೋತ್ತಮ ಯೋಗ. ಅದನ್ನು ಪ್ರಾರಂಭ ಮಾಡುವ ಮೊದಲು 14ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 14ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ಈ 3 ಗುಣಗಳ ಬಗ್ಗೆ ಭಗವಂತ ಹೇಳ್ತಾನೆ. ಈ 3 ಗುಣಗಳು ಬದಲಾಗ್ತಾ ಇರುತ್ತೆ. ಕೆಲವು ಸಲ ಸತ್ವಗುಣ ಉಳಿದೆರಡು ಗುಣಗಳನ್ನು ಡಾಮಿನೇಟ್ ಮಾಡುತ್ತೆ. ಹಾಗೆ ರಜೋಗುಣ ಇನ್ನುಳಿದ 2 ಗುಣಗಳನ್ನು ಡಾಮಿನೇಟ್ ಮಾಡುತ್ತೆ. ಸತ್ವಗುಣದಲ್ಲಿ ಎಲ್ಲವೂ ಕ್ಲಾರಿಟಿ ಇರುತ್ತೆ, ರಜೋಗುಣದಲ್ಲಿ ಆಂಗ್ಸೈಟಿ ಇರುತ್ತೆ, ತಮ್ಮ ಗುಣದಲ್ಲಿ ಜಡತ್ವ ಹುಚ್ಚು ಇರುತ್ತದೆ ಅಂತ ನಾವು ನೋಡಿದೆವು. ಸಾಯುವಾಗ ಯಾವ ಗುಣದಲ್ಲಿ ಸಾಯ್ತೇವೆ ಅದು ನಮ್ಮ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತದೆ. ಸತ್ವಗುಣದಲ್ಲಿ ಸತ್ತರೆ ಸ್ವರ್ಗ, ರಜೋಗುಣದಲ್ಲಿ ಸತ್ತರೆ ಮತ್ತೆ ಈ ಭೂಲೋಕದಲ್ಲಿ ಹುಟ್ಟುತ್ತೇವೆ, ತಮೋ ಗುಣದಲ್ಲಿ ಸತ್ತರೆ ಪ್ರಾಣಿ ಜನ್ಮ ಸಿಗುವಂಥದ್ದು, ನರಕಕ್ಕೆ ಕೂಡ ಹೋಗ್ಬೋದು ಅಂತ ನಾವು ತಿಳಿದುಕೊಂಡೆವು. ಅದಲ್ಲದೆ ಭಗವಂತ ಹೇಳ್ತಾರೆ ಹೇಗೆ ಈ 3 ಗುಣಗಳನ್ನು ಮೀರಿ ಮೇಲಕ್ಕೆ ಹೋಗ್ಬೋದು ಅಂತ. ಭಕ್ತಿ ಸಾಧನೆಯಲ್ಲಿ ಮಾತ್ರ ಈ 3 ಗುಣಗಳನ್ನು ಮೀರಿ ಮೇಲಕ್ಕೆ ಹೋಗ್ಬೋದು. ಅದನ್ನು ಶುದ್ಧ ಸತ್ವ ಅಂತ ಕರೀತಾರೆ. 3 ಗುಣಗಳನ್ನು ಮೀರಿದ್ದದ್ದು. ಜಯಶ್ರೀ ಅವರು ನಿನ್ನೆದು ಆಡಿಯೋ ಕ್ಲಾಸ್ ಸೆಂಡ್ ಮಾಡಿ ಅಂತ ಹಾಕಿದ್ದಾರೆ. ಆಕ್ಚುಲಿ ಕುಸುಮ ಮಾತಾಜಿ ನೀವು ಕ್ಲಾಸ್ ರೆಕಾರ್ಡ್ ಸೆಂಡ್ ಮಾಡಿದಿರಲ್ವಾ? ಮಾತಾಜಿ ಇಲ್ಲ, ನೆನೆ ಬೈ ಮಿಸ್ಟೇಕ್ ನಾನು ನೋಡ್ಬಿಟ್ಟು ಹಾಗೆ ಮರ್ತ್ಬಿಟ್ಟಿದೀನಿ ಮಾತಾಜಿ, ಸೆಂಡ್ ಮಾಡಿದೀನಿ ಅಂತ. ಅವ್ರ ಮೆಸೇಜ್ ನೋಡಿ ಈಗ ಸೆಂಡ್ ಮಾಡಿದೆ. ಸಾರಿ, ಡಿಲೇ ಆಯ್ತು. ಇಟ್ಸ್ ಓಕೆ ಮಾತಾಜಿ. ಶಿಲ ಪ್ರಭುಪಾದ್ ಕಿ ಜೈ. ಮೊದಲನೇ ಶ್ಲೋಕವನ್ನು ನೋಡೋಣ. ಈ ಪುರುಷೋತ್ತಮ ಯೋಗ ಈ ಅಧ್ಯಾಯದಲ್ಲಿ ಭಗವಂತ ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ತನ್ನ ಶಾಶ್ವತವಾದ ಧಾಮ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾನೆ. ಇಲ್ಲಿ ಪುರುಷೋತ್ತಮ ಅಂತ ಹೇಳಿದ್ರೆ ಇಲ್ಲಿ 3 ಪುರುಷೋತ್ತಮ ನೋಡ್ಬೋದು ನಾವು. ಪುರುಷೋತ್ತಮ ಅಂತ ಹೇಳಿದ್ರೆ ನಾರಾಯಣ, ಮರ್ಯಾದ ಪುರುಷೋತ್ತಮ ಅಂತ ಹೇಳಿದ್ರೆ ರಾಮ, ಪೂರ್ಣ ಪುರುಷೋತ್ತಮ ಅಂತ ಹೇಳಿದ್ರೆ ಕೃಷ್ಣ. ಯಾಕೆ ಇಲ್ಲಿ ಹೀಗೆ ಅಂತ ಹೇಳಿದ್ರೆ, ಈಗ ಪುರುಷೋತ್ತಮ ನಾರಾಯಣನ ಬಳಿ ದೂರದಲ್ಲಿ ನಿಂತುಕೊಂಡು ಮಾತಾಡಲಿಕ್ಕಾಗ್ತದೆ, ರಾಮನ ಬಳಿ ಕೂಡ ಹಾಗೆ ದೂರದಲ್ಲಿ ನಿಂತು ಮಾತನಾಡ್ಬೋದು. ಆದ್ರೆ ಕೃಷ್ಣನ ಬಳಿ ಹಾಗಲ್ಲ, ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡ್ಬೋದು ಅಂತೇಳಿ ಪೂರ್ಣ ಪುರುಷೋತ್ತಮ. ಯಾಕಂತ ಹೇಳಿದ್ರೆ ಕೃಷ್ಣ ತುಂಬಾ ಕ್ಲೋಸ್ ಆಗಿರ್ತಾನೆ ಭಕ್ತರಿಗೆ ಅಂತೇಳಿ. ಅವರಲ್ಲಿ 4 ಎಕ್ಸ್ಟ್ರಾ ಗುಣಗಳಿದೆ. ಯಾವ್ದೆಲ್ಲ ಅಂತ ಹೇಳಿದ್ರೆ ಲೀಲಾ ಮಾಧುರ್ಯ, ರೂಪ ಮಾಧುರ್ಯ, ವೇಣು ಮಾಧುರ್ಯ, ಭಕ್ತ ಮಾಧುರ್ಯ. ಲೀಲಾ ಮಾಧುರ್ಯ ನೀವು ನೋಡ್ಬೋದು, ಕೃಷ್ಣನ ಲೀಲೆಗಳು. ರೂಪ ಮಾಧುರ್ಯ ಮತ್ತು ಅಂದ್ರೆ ಆಕರ್ಷಕ ಇತಿ ಕೃಷ್ಣ ಅಂತ ಹೆಸರು ಅಂತ ಹೇಳಿದ್ರೆ ಆಕರ್ಷಣೆ, ಅಷ್ಟು ಚಂದ
ಕೃಷ್ಣ ಅಂತ ಹೇಳಿ. ಇನ್ನು ವೇಣು ಮಾಧುರ್ಯ, ಕೊಳಲನ್ನು ನುಡಿಸುವಂಥದ್ದು. ಭಕ್ತ ಮಾಧುರ್ಯ, ಯಾವಾಗ್ಲೂ ಭಕ್ತರ ಜೊತೆ ಇರುವಂಥದ್ದು. ಈ ರೀತಿಯಾಗಿ ಅಂದ್ರೆ ಇಲ್ಲಿ ಕೃಷ್ಣನಲ್ಲಿ 4 ಎಕ್ಸ್ಟ್ರಾ ಗುಣಗಳು ಹೇಗೆಂತ ಹೇಳಿದ್ರೆ, ಈಗ ಬ್ರಹ್ಮನಲ್ಲಿ 50 ಗುಣಗಳಿದ್ರೆ ಮತ್ತು ಶಿವನಲ್ಲಿ 55 ಗುಣ ಇದ್ರೆ ವಿಷ್ಣುವಿನಲ್ಲಿ 60 ಗುಣಗಳಿರ್ತವೆ, ಕೃಷ್ಣನಲ್ಲಿ 64 ಗುಣಗಳಿರ್ತವೆ. ಈ ಎಕ್ಸ್ಟ್ರಾ 4 ಗುಣಗಳಿವೆ. ಈ ರೀತಿಯಾಗಿ ನಮಗೆ ನಾವು ಬ್ರಹ್ಮನ ಗುಣದವರೆಗೆ ಹೋಗ್ಬೋದು ಅಂತ ಹೇಳಲಾಗ್ತದೆ ನಾವು ಭಕ್ತಿ ಸೇವೆಯಲ್ಲಿ ಇದ್ರೆ. ಇನ್ನು ಪುರುಷರಲ್ಲಿ 3 ವಿಧ ಅಂತ ಹೇಳಲಾಗ್ತದೆ. ಅದರಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ ಹೇಳಿ. ಉತ್ತಮ ಪುರುಷ ಅಂದ್ರೆ ಕೃಷ್ಣ, ಮಧ್ಯಮ ಪುರುಷ ಅಂತ ಹೇಳಿದ್ರೆ ನಮ್ಮೆಲ್ಲರ ಹೃದಯದಲ್ಲಿ ಕ್ಷೀರೋದಕಷಾಯ ವಿಷ್ಣು ಆಗಿ ಇರುವಂತದ್ದು ಪರಮಾತ್ಮ. ಮತ್ತೆ ನಾವು ಅಧಮ ಪುರುಷ ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ಕೃಷ್ಣ ಮತ್ತು ನಮ್ಮ ನಡುವೆ ಒಂದು ಇಂಟರ್ಮೀಡಿಯೇಟ್ ಆಗಿ ಕ್ಷೀರೋದಕಷಾಯ ವಿಷ್ಣು ಪರಮಾತ್ಮನಾಗಿ ಇರ್ತಾನೆ. ಈ ಅಧ್ಯಾಯವನ್ನು 4 ವಿಭಾಗಗಳಾಗಿ ಮಾಡಲಾಗಿದೆ. ಮೊದಲನೆಯದು ಹೋಮ್ ಆರ್ ಹೋಟೆಲ್, 1ನೇ ಶ್ಲೋಕದಿಂದ 5ನೇ ಶ್ಲೋಕದವರೆಗೆ. ನಂತರ ಆಧ್ಯಾತ್ಮಿಕ ಲೋಕದ ಬಗ್ಗೆ 6ರಿಂದ 11ನೇ ಶ್ಲೋಕದಲ್ಲಿ. ಮತ್ತೆ ಪಾಲನೆ ಮಾಡುವುದು, ಅಂದ್ರೆ ಭಗವಂತ ಎಲ್ಲರ ಪಾಲನೆ ಮಾಡ್ತಾನೆ ಅಂತ ಗೊತ್ತಿದೆ, ಆದ್ರೆ ಹೇಗೆ ಅವನು ಪಾಲನೆ ಮಾಡ್ತಾನೆ ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿತಾ ಇದ್ದೇವೆ. ಇದು 12ರಿಂದ 15ನೇ ಶ್ಲೋಕದಲ್ಲಿ ನೋಡ್ಬೋದು. ಮತ್ತೆ 3 ಶ್ಲೋಕಗಳು, ಅದು ಬಹಳ ಮುಖ್ಯವಾದ ಶ್ಲೋಕಗಳು, 16ರಿಂದ 20ನೇ ಶ್ಲೋಕದಲ್ಲಿ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಭಗವಾನುವಾಚ ಊರ್ಧ್ವಾ ಮೂಲಾಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೇತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಸೊ ಇಲ್ಲಿ ಭಗವಂತನ ಲೋಕ, ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ ಈ ಒಂದು ಭೌತಿಕ ಜಗತ್ತು. ಈ ಭೌತಿಕ ಜಗತ್ತು ಏನಾಗಿದೆ, ಇದು ಗುಣತ್ರಯಗಳಿಂದ ಇದು ಕಗ್ಗಂಟಾಗಿದೆ. ಈ ಮರವೆಂಬ ಭೌತಿಕ ಜಗತ್ತಿಗೆ ನಾವು ಹತ್ತಿರ ಬಂದಂತೆ ನಾವು ಆಧ್ಯಾತ್ಮಿಕದಿಂದ ದೂರ ಸರಿತೇವೆ. ಇದು ತುಂಬಾ ಎತ್ತರವಾದ ಮರವಾದ್ರೂ ಅದರ ರಿಫ್ಲೆಕ್ಷನ್ ಇಂದಾಗಿ ಅದು ತುಂಬಾ ಕೆಳಗಿದೆ. ಪ್ರತಿಬಿಂಬದಲ್ಲಿ ನಾವು ಸಂತೋಷ ಹುಡುಕ್ಲಿಕ್ಕೆ ನೋಡ್ತಾ ಇದ್ದೇವೆ. ಈಗ ಮರದ ಪ್ರತಿಬಿಂಬವನ್ನು ನಾವು ನೀರಿನಲ್ಲಿ ನೋಡ್ತೇವೆ. ಮರದಲ್ಲಿ ಹಣ್ಣಿದೆ, ಆ ಪ್ರತಿಬಿಂಬದಿಂದ ಹಣ್ಣನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಹಣ್ಣೆಂಬ ಆನಂದವನ್ನು ಹುಡುಕ್ತಾ ಇದ್ದೀವಿ. ಈ ಭೌತಿಕ ಜಗತ್ತಿನಲ್ಲಿ ನಿಜವಾದ ಆನಂದ ಎಂಬುದು ಇಲ್ಲ. ಎಲ್ಲಿಯವರೆಗೆ ನಾವು ಆಧ್ಯಾತ್ಮಿಕಕ್ಕೆ ನಮ್ಮನ್ನು ನಾವು ಕನೆಕ್ಟ್ ಮಾಡೋದಿಲ್ಲವೋ ಅಲ್ಲಿಯವರೆಗೆ ನಿಜವಾದ ಆನಂದ ಸಿಗೋದಿಲ್ಲ. ಈ ಪ್ರಪಂಚದಲ್ಲಿ ಜಡ ವಸ್ತುವಿನಲ್ಲಿ ಆನಂದವನ್ನು ನಾವು ಹುಡುಕ್ತೇವೆ. ಆನಂದ ಎಂಬುದು ಆತ್ಮದ ವಸ್ತು. ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ಮಾತ್ರ ಆನಂದ ಎಂಬುದು ಏನು ಅಂತೇಳಿ ನಮ್ಗೆ ಗೊತ್ತಾಗುವಂಥದ್ದು. ಅದನ್ನು ಇಲ್ಲಿ ವಿವರಿಸಲಾಗಿದೆ. ಈ ಮರದ ಬೇರು, ಕೊಂಬೆ, ರೆಂಬೆ ಯಾವುದು ಕೂಡ ಇವಾಗ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಐಹಿಕ ಜಗತ್ತಿನಿಂದ ಅದು ಕಗ್ಗಂಟಾಗಿದೆ. ಸೊ ಇಲ್ಲಿ ನಾವು ಮುಕ್ತಿ ಪಡೆಯಲು ತುಂಬಾ ಕಷ್ಟ ಇದೆ. ಹೇಗೆ ನಾವು ಮುಕ್ತಿ ಹೊಂದಬಹುದು ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾರೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧಾ ವಿಷಯ ಪ್ರಬಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಸೊ ಇಲ್ಲಿ ಐಹಿಕ ಪ್ರಕೃತಿಗೆ ಬಂದಾಗ ಜೀವನವೇ ಒಂದು ಸಮಸ್ಯೆ ಆಗಿರ್ತದೆ. ಪ್ರತಿಬಿಂಬ ನಿಜ ಅಲ್ಲದೆ ಇರ್ಬೋದು, ಆದ್ರೆ ಅದು ಏನನ್ನು ಬಿಂಬ ತೋರಿಸುತ್ತೆ ಅಂತ ಹೇಳಿದ್ರೆ ನಿಜ ಎಲ್ಲೋ ಇದೆ ಅಂತ ನಮ್ಗೆ ತೋರಿಸುತ್ತೆ ಅದು.
न रूपमस्येह ततोपलभ्यते नान्तो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन चित्वा तथा पदं तत्परिमार्गितव्यं यस्मिन् गता नानिवर्तन्ति भूया तमेव चाद्यं पुरुषं प्रपद्ये यथा प्रवृत्ति प्रसृता पुराणी. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಇಲ್ಲಿ ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಈಗ ನೀವು ಎಲ್ಲಿಗಾದ್ರೂ ಹೋಟೆಲ್ಗೆ ಅಂತ ಹೋಗ್ತೀರಾ. ಹೋಟೆಲ್ಗೆ ಹೋಗಿ ಅಲ್ಲಿ ಒಂದು 5 ದಿನ ಇರ್ಬೇಕು ಅಂತ ಇದ್ರೆ ನೀವು ಆ ಹೋಟೆಲ್ ರೂಮಿಗೆ ಹೋಗಿ ಪೇಂಟ್ ಮಾಡೋದು, ಫ್ರಿಡ್ಜ್ ತರೋದು ಹೀಗೆ ಮಾಡ್ತೀರಾ? ಇಲ್ಲ ಅಲ್ಲ. ಸೊ ಈ ಭೌತಿಕ ಪ್ರಪಂಚದ ಕೂಡ ಹಾಗೆ. ಇದು ಒಂದು ತಾತ್ಕಾಲಿಕವಾಗಿರುವಂತದ್ದು. ಇಲ್ಲಿ ನಾವು ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಆಗೋದಿಲ್ಲ. ನಾವು ಪರ್ಮನೆಂಟ್ ಜಗತ್ತು ಅಲ್ಲ ಇದು. ಅದನ್ನ ನಾವು ತಿಳಿದುಕೊಳ್ಬೇಕು. ಶಾಶ್ವತವಾದ ಜಗತ್ತು ಯಾವುದು? ಆಧ್ಯಾತ್ಮಿಕ ಲೋಕ. ಆದ್ರಿಂದ ನಾವು ಅನಾಸಕ್ತಿ ಎಂಬ ಆಯುಧದಿಂದ ಅದನ್ನು ಕಟ್ ಮಾಡ್ಬೇಕು. ಈ ಒಂದು ಭೌತಿಕ ಜಗತ್ತಿನ ಒಂದು ಅಟ್ಯಾಚ್ಮೆಂಟ್ ಅನ್ನು ಹೇಗೆ ಮಾಡ್ಬೋದು ಅಂದ್ರೆ, ಭಕ್ತರ ಸಂಘದೊಂದಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಜೀವಿ ಮತ್ತು ಪರಮಾತ್ಮನ ಬಗೆಗಿನ ಸಂಬಂಧ ತಿಳಿಯುವುದರ ಮೂಲಕ, ಜ್ಞಾನ ಪ್ರಾಪ್ತಿಯಾದ್ಮೇಲೆ ಗುರುವಿನ ಮೂಲಕ ಭಗವಂತನಿಗೆ ಪ್ರೀತಿಪೂರ್ವಕ ಶರಣಾಗುವುದರ ಮೂಲಕ ನಾವು ಈ ಭೌತಿಕ ಜಗತ್ತಿನ ಜಂಜಾಟದಿಂದ ಬಿಡಿಸಿಕೊಳ್ಬಹುದು. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ಇಲ್ಲಿ ನಮಗೆ ಈ ಒಂದು ಇದಕ್ಕಿಂತ ಮುಂಚೆ ಇಲ್ಲಿ 4ನೇ ಶ್ಲೋಕದ ವಿವರಣೆಯನ್ನು ನೋಡೋಣ. 4ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ತಥಾ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸೃತಾ ಪ್ರಾಣಿ. ಅಂದ್ರೆ ಯಾವ ಸ್ಥಳಕ್ಕೆ ಒಮ್ಮೆ ಹೋದ್ರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕ್ಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗ್ಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಹೇಗೆ ನಮ್ಮನ್ನು ನಾವು ಈ ಒಂದು ಭೌತಿಕ ಒಂದು ಅಟ್ಯಾಚ್ಮೆಂಟ್ ಇಂದ ಬಿಡುಗಡೆ ಮುಕ್ತರನ್ನಾಗಿ ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ, ಕರೆಕ್ಟ್ ಡೆಸಿಗ್ನೇಷನ್ ಅಂತ ಹೇಳಿದ್ರೆ ಸರಿಯಾದ ಒಂದು ರೆಕಗ್ನಿಷನ್ ಮತ್ತೆ ಬಾಂಧವ್ಯದ ಮೂಲಕ ಇದು ಡಿಟ್ಯಾಚ್ಮೆಂಟ್ ಟು ಅಟ್ಯಾಚ್ಮೆಂಟ್ ಅಂದ್ರೆ ಬಾಂಧವ್ಯದ ಮೂಲಕ ಬೇರ್ಪಡಿಸುವಿಕೆ, ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ತ್ಯಜಿಸುವುದು. ಈಗ ಗುರುತಿಸುವಿಕೆ, ನಾವೆಲ್ಲ ನಮ್ಮನ್ನು ಈ ದೇಹ ಎಂದು ತಿಳಿದುಕೊಂಡಿದ್ದೀವಿ, ಅದೇ ತಪ್ಪು. ನಾನು ಈ ದೇಹವಲ್ಲ, ನಾನು ಈ ಆತ್ಮ, ಈ ಜನ್ಮದಲ್ಲಿ ನನಗೆ ಈ ದೇಹ ಸಿಕ್ಕಿದೆ, ಇದನ್ನು ನಾವು ತಿಳಿಬೇಕು. ಅದರಿಂದ ಮೊದಲಿಗೆ ನಾವು ಈ ದೇಹ ಅಂತ ತಿಳಿದು ಈ ದೇಹಕ್ಕೆ ಬೇಕಾದೆಲ್ಲ ಪೂರೈಸುವುದರಲ್ಲಿ ಬಿಸಿಯಾಗಿದ್ದೇವೆ. ಆತ್ಮದ ಬಗ್ಗೆ ನಾವು ಮರ್ತೇ ಬಿಟ್ಟಿದ್ದೇವೆ. ಈ ದೇಹಕ್ಕೆ ನಾವು ಎಷ್ಟೇ ಪೂರೈಸಿದ್ರು ಕೂಡ ಅದು ತೃಪ್ತಿ ಆಗೋದಿಲ್ಲ, ತೃಪ್ತಿ ಸಿಗೋದಿಲ್ಲ. ಯಾಕೆಂತ ಹೇಳಿದ್ರೆ ಆತ್ಮ ತೃಪ್ತಿ ಆಗೋಲ್ಲಿವರೆಗೆ ಈ ಒಂದು ದೇಹ ತೃಪ್ತಿ ಆಗೋದಿಲ್ಲ. ದೇಹ ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಸುಖ ಎನ್ನುವಂಥದ್ದು ದೇಹಕ್ಕೆ, ಶಾಂತಿ ಎನ್ನುವಂಥದ್ದು ಮನಸ್ಸಿಗೆ, ತೃಪ್ತಿ ಹೇಳುವಂಥದ್ದು ಆತ್ಮಕ್ಕೆ.
ಸೊ ಇಲ್ಲಿ ಎಲ್ಲಿಯವರೆಗೆ ಆತ್ಮ ತೃಪ್ತಿ ಆಗೋದಿಲ್ಲ ಅಲ್ಲಿವರೆಗೆ ದೇಹ ಕೂಡ ತೃಪ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಆತ್ಮವನ್ನು ತೃಪ್ತಿಗೊಳಿಸಿದ್ರೆ, ಆತ್ಮವನ್ನು ಪರಮಾತ್ಮನೊಂದಿಗೆ ಕನೆಕ್ಟ್ ಮಾಡಿದ್ರೆ ಆತ್ಮ ತೃಪ್ತಿ ಆಗ್ತದೆ, ದೇಹ ಕೂಡ ತೃಪ್ತಿ ಆಗ್ತದೆ. ಆತ್ಮ ತೃಪ್ತಿ ಆದ್ರೆ ಬುದ್ಧಿ ಕೂಡ ಸರಿ ಇರುತ್ತೆ. ಬುದ್ಧಿ ಸರಿ ಇದ್ದಾಗ ಮನಸ್ಸನ್ನು ಅದು ನಮ್ಮ ನಿಯಂತ್ರಣದಲ್ಲಿರುತ್ತೆ. ಮನಸ್ಸು ನಿಯಂತ್ರಣದಲ್ಲಿದ್ದಾಗ ನಮ್ಮ ಇಂದ್ರಿಯಗಳು ಏನು ತೊಂದರೆ ಕೊಡಲಾರವು. ಈಗ ನಾವು ನಮ್ಮ ದೇಹದ ಬಗ್ಗೆ ನಾವೀಗ 13ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಈ ರೀತಿಯಾಗಿ ಆನಂದಮಯ ಕೋಶ. ಹಾಗೆ ಬರೀ ದೇಹದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಸಾಲದು, ಆತ್ಮವನ್ನು ಹೇಗೆ ಪೋಷಣೆ ಮಾಡೋದು ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ಅದರಿಂದ ನಮ್ಮ ಡೆಸಿಗ್ನೇಷನ್ ಅನ್ನು ನಾವು ಚೇಂಜ್ ಮಾಡ್ಬೇಕು. ಡೆಸಿಗ್ನೇಷನ್ ಅಂದ್ರೆ ಈಗ ನಾವು ಐಹಿಕ ಜಗತ್ತಿನಲ್ಲಿ ನಾನು ಇಂಜಿನಿಯರ್, ನಾನು ಡಾಕ್ಟರ್ ಈ ರೀತಿಯಾಗಿ ಇದ್ರೆ ಅದು ನಮ್ಮ ದೇಹದೊಂದಿಗೆ ಕೊನೆಗೊಳ್ಳುತ್ತದೆ ಈ ಜನ್ಮದಲ್ಲಿ, ಅದು ಮುಂದುವರಿಯೋದಿಲ್ಲ. ಸೊ ಆ ಡೆಸಿಗ್ನೇಷನ್ ಅನ್ನುವಂಥದ್ದು ಈ ಜನ್ಮದಲ್ಲಿಯೇ ಕೊನೆಗೊಳ್ಳುವಂಥದ್ದು. ಅದೆಲ್ಲವೂ ಕೂಡ ತಾತ್ಕಾಲಿಕ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಬೇರ್ಪಡಿಸುವುದರ ಮೂಲಕ ನಾವು ಮತ್ತೆ ಆಸಕ್ತಿಯನ್ನು ಬೆಳೆಸಿಕೊಳ್ಳೋದು. ಯಾವುದರಿಂದ ನಾವು ಬೇರ್ಪಡಿಸುವುದು? ಅನಾಸಕ್ತಿ ಅಂತ ಹೇಳಿದ್ರೆ ಈ ಭೌತಿಕ ಐಹಿಕ ವಿಷಯಗಳಿಂದ ಅನಾಸಕ್ತಿಯನ್ನು ಬೆಳೆಸಿಕೊಳ್ಳೋದು. ಈಗ ನಮಗೆ ಡೈರೆಕ್ಟ್ ಆಗಿ ನಾವು ಅನಾಸಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆಸಕ್ತಿ ಮೂಲಕ ಅನಾಸಕ್ತಿಯನ್ನು ಬೆಳೆಸಿಕೊಳ್ಬೇಕು. ಆಸಕ್ತಿ ಅಂದ್ರೆ ನಾವು ಆಧ್ಯಾತ್ಮಿಕದ ಕಡೆಗೆ ಆಸಕ್ತಿ ವಹಿಸಿದ್ರೆ ಭೌತಿಕ ಜಗತ್ತಿನ ಈ ಸಣ್ಣ ಪುಟ್ಟ ವಿಷಯಗಳು ನಮಗೆ ತುಚ್ಛ ಅಂತ ಅನಿಸ್ತದೆ. ನಮಗೆ ಯಾವಾಗ ಜೀವನದಲ್ಲಿ ಹೈಯರ್ ಟೇಸ್ಟ್ ಸಿಗುತ್ತೆ ಅವಾಗ ನಮ್ಗೆ ಲೋವರ್ ಟೇಸ್ಟ್ ಬಗ್ಗೆ ಅನಾಸಕ್ತಿ ವಹಿಸೋದಿಲ್ಲ ನಾವು. ಈಗ ಕೃತಕವಾಗಿ ಡಿಟ್ಯಾಚ್ಮೆಂಟ್, ಈಗ ಬೇರ್ಪಡಿಸುವುದನ್ನು ನಾವು ಬೆಳೆಸಿಕೊಳ್ಳಲು ಆಗೋದಿಲ್ಲ. ಒಳ್ಳೆಯದರ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸಿದಾಗ ಬೇಡದೇ ಇರುವುದರ ಜೊತೆ ಡಿಟ್ಯಾಚ್ಮೆಂಟ್ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಸೊ ನಾವು ಏನ್ ತಿಳಿತೇವೆ, ನಾವು ಎಲ್ಲದರ ನಿಯಂತ್ರಕರು, ನಾವು ಕಂಟ್ರೋಲ್ ಮಾಡೋದು ಎಲ್ಲವನ್ನು ಅಂತ ತಿಳಿತೇವೆ. ಅದನ್ನು ನಾವು ಬಿಟ್ಟಾಗ ನಾನೆಲ್ಲ ಕಂಟ್ರೋಲ್ ಮಾಡೋದು, ಭಗವಂತ ಕಂಟ್ರೋಲ್ ಮಾಡೋದು ಅಂತ ಇದು ನಾವು ತಿಳಿದಾಗ ಈ ಐಹಿಕ ಬಂಧನದಿಂದ, ಭವ ಬಂಧನದಿಂದ ನಮಗೆ ಮುಕ್ತಿ ಸಿಗ್ತದೆ. ಎಲ್ಲಿಯವರೆಗೆ ನಾವು ನಮ್ಮನ್ನು ನಾವು ಮಾಲೀಕರು ಎಂದು ನಾವು ತಿಳಿತೇವೋ ಅಲ್ಲಿಯವರೆಗೆ ಎಲ್ಲಾ ಜವಾಬ್ದಾರಿಯನ್ನು ನಮ್ಮ ತಲೆ ಮೇಲೆ ನಾವು ಹಾಕೊಳ್ತೇವೆ. ಹಾಗಾಗಿ ನಮಗೆ ಈ ಟೆನ್ಷನ್, ಸ್ಟ್ರೆಸ್, ಆಂಗ್ಸೈಟಿ ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ನಾನು ಮಾಲೀಕನಲ್ಲ, ನಾನು ಭಗವಂತನ ಸೇವಕ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವ ಟೆನ್ಷನ್ ಇರೋದಿಲ್ಲ. ಎಲ್ಲಾ ಟೆನ್ಷನ್ ಅನ್ನು ಭಗವಂತನಿಗೆ ಬಿಟ್ಟು ಬಿಡೋದು. ನೀನೇ ನೋಡಿಕೋ ಎಲ್ಲವನ್ನು, ನಾನು ನಿನ್ನ ಸೇವಕ ಅಂತೇಳಿ ಭಗವಂತನ ಕೈಗೆ ಎಲ್ಲವನ್ನು ಬಿಟ್ಟಾಗ ನಾವು ನಿಶ್ಚಿಂತೆಯಿಂದ ಬದುಕಬಹುದು. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಿನ್ನ ಗೊಂಬೆ, ನೀನು ಹೇಗೆ ಆಡಿಸ್ತೀಯೋ ಆ ರೀತಿಯಾಗಿ ಆಡಿಸು ಅಂತೇಳಿ ಅಮೆರಿಕಕ್ಕೆ ಹೋದಾಗ ಪ್ರಭುಪಾದರು ಭಗವಂತನಿಗೆ ಹೇಳುವಂಥದ್ದು. ಹಾಗೆ ನಾವು ಭಗವಂತನ ಕೈಯಲ್ಲಿ ಒಂದ್ ರೀತಿಯಾಗಿ ಆಟಿಕೆ ಇದ್ದಾಗೆ, ಅವನು ಹೇಗೆ ಬೇಕೋ ಹಾಗೆ ಆಡಿಸ್ತಾನೆ ಅಂತೇಳಿ. ಹಾಗಾಗಿ ಎಲ್ಲವನ್ನು ಭಗವಂತನಿಗೆ ಬಿಟ್ಟು ಬಿಡಬೇಕು. ಈ ಭೌತಿಕ ಜಗತ್ತಿನ ಮಾಲೀಕತ್ವವನ್ನು ನಾವು ವಹಿಸುವುದು ಕೂಡ ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ ಅದು ಮಾರಕ ಎಂದು ಹೇಳಲಾಗ್ತದೆ. ನಮ್ಮ ನಿಜವಾದ ಡೆಸಿಗ್ನೇಷನ್ ಏನು ಅಂತ ಹೇಳಿದ್ರೆ, ನಾನು ಭಗವಂತನ ಸೇವಕ, ನಾನು ಭಗವಂತನ ಭಕ್ತ. ಆದ್ರೆ ನಾವಿಲ್ಲಿ ಭೌತಿಕ ಜಗತ್ತಿನಲ್ಲಿ ಏನಾಗಿದೆ, ನಾವು ಸೇವಕನ ಸ್ಥಾನವನ್ನು ಮರೆತು ನಾವು ಇಲ್ಲಿ ಯಜಮಾನನ ಸ್ಥಾನವನ್ನು ಪಡೆಯಲು ಇಚ್ಛಿಸ್ತೇವೆ. ಆದ್ರಿಂದ ನಮಗೆ ಹಲವಾರು ಸಮಸ್ಯೆಗಳು ಬರ್ತಾ ಇದೆ. ಇಲ್ಲಿ ನಾವು ಭಗವಂತನ ಕೈಯಲ್ಲಿ ಬಾಳುವಂಥದ್ದು ಮುಖ್ಯವಾಗಿರುತ್ತದೆ. ಅಂದ್ರೆ ಭಗವಂತನ ಕೃಪೆಯಲ್ಲಿ ನಾವು ಬಾಳುವಂಥದ್ದು ಮುಖ್ಯ ಆಗಿರ್ತದೆ. ಇಲ್ಲದಿದ್ರೆ ಏನಾಗುತ್ತೆ, ಕರ್ಮದ ನಿಯಮದ ಪ್ರಕಾರ ಬದುಕುವುದು. ಹೇಗೆ ಅಂತ ಹೇಳಿದ್ರೆ, ಈಗ ಎಲ್ಲಾ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕೊಂಡು ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಎಲ್ಲದಕ್ಕೂ ನಾವೇ ಜವಾಬ್ದಾರಾಗಿರ್ತೇವೆ. ಉದಾಹರಣೆಗೆ, ನೀವು ಯಾರಿಗಾದ್ರೂ ಈಗ ಭಿಕ್ಷುಕರಿಗೆ ಹಣವನ್ನು ಕೊಡ್ತೀರಾ ಅನ್ಕೊಳ್ಳಿ, ಅವ್ರು ಅದನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿದ್ರೆ ಆ 50% ನಿಮಗೆ ಸಹ ಬರ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ನಾವು ಯೋಚನೆ ಮಾಡ್ಬೇಕು ಏನು ಅಂತೇಳಿ, ನಮ್ಮ ಸ್ವಂತ ಅನುಭವದಿಂದ ಏನಾಗುತ್ತೆ, ನಮಗೆ ಕರ್ಮ ಬಂಧನಕ್ಕೆ ನಾವು ಒಳಗಾಗ್ತೇವೆ. ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೆಸ್ಟ್ ಅಂತ ಹೇಳಿದ್ರೆ ನಾವು ಭಗವಂತನ ಆಶ್ರಯದಲ್ಲಿ ಇರುವಂತದ್ದು. ಭಗವಂತನ ಭಕ್ತಿ ಸೇವೆ ಮಾಡುತ್ತಿದ್ರೆ ಭಗವಂತ ಏನ್ ಹೇಳ್ತಾನೆ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ನೀನ್ ನನಗೆ ಶರಣಾದ್ರೆ ನಾನು ನಿನ್ನ ಎಲ್ಲಾ ಪಾಪಗಳಿಂದ ಮುಕ್ತನಾಗಿಸ್ತೇನೆ ಅಂತೇಳಿ. ಹಾಗೆ ಎಲ್ಲಾ ಪಾಪಗಳಿಂದ ಬಿಡುಗಡೆಗೊಳಿಸ್ತಾನೆ. ಹಾಗಾಗಿ ನಾವು ತಿಳಿಬೇಕೇನಂತ ಹೇಳಿದ್ರೆ, ನಮ್ಮ ಸ್ವಂತ ಪ್ರಯತ್ನದಿಂದ ಈ ಜಂಜಾಟದಿಂದ ನಮ್ಗೆ ಮುಕ್ತಿ ಸಿಗೋದಿಲ್ಲ. ಅದಕ್ಕೆ ಭಗವಂತ ಹೇಳೋದು, ನಾನ್ ನಿನಗೆ ಸಹಾಯ ಮಾಡ್ತೇನೆ,
ನನಗೆ ಯಾರು ಶರಣಾಗ್ತಾರೆ ಅವರಿಗೆ ಖಂಡಿತ ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾನೆ. ಈ ಐಹಿಕ ಜಂಜಾಟದಿಂದ, ಭವ ಬಂಧನದಿಂದ ಮುಕ್ತಿ ಪಡೆಯೋದಕ್ಕೆ ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಕೃಷ್ಣನನ್ನು ಕನೆಕ್ಟ್ ಮಾಡಿದ್ರೆ, ಕೃಷ್ಣನ ಸ್ಮರಣೆಯಲ್ಲಿ ಮಾಡಿದ್ರೆ, ಅದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೇಳುವಂಥದ್ದು, ಅದನ್ನು ಏನ್ ಹೇಳ್ತಾರೆ, ಅಕರ್ಮ ಅಂತ ಹೇಳಲಾಗ್ತದೆ. ನಾವು ಕೃಷ್ಣನನ್ನು ಕನೆಕ್ಟ್ ಮಾಡದೆ ಯಾವುದೇ ಕೆಲಸ ಮಾಡಿದ್ರು ಅದು ಬರೀ ಕರ್ಮ ಆಗುತ್ತೆ, ಕೆಲಸ ಮಾತ್ರ ಮಾಡುದು, ಅದು ಬಂಧನಕ್ಕೆ ದಾರಿ ಆಗುತ್ತೆ. ಇನ್ನು ವಿಕರ್ಮ ಮಾಡಿದ್ರೆ ಅದು ಯಾವುದು ಮಾಡಬಾರ್ದು ಅದನ್ನ ಮಾಡ್ತಿರ್ತಾರೆ, ಅದು ಕೂಡ ಅದರಲ್ಲಿ ನರಕಕ್ಕೆ ಹೋಗ್ತಾರೆ. ಅಕರ್ಮ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಕೆಲಸವನ್ನು ಮಾಡುವಂಥದ್ದು, ಅಲ್ಲಿ ನಾವು ಸೇಫ್ ಆಗಿರ್ತೇವೆ. ಈಗ ನೀವು ಫಿಲಂ ಅಲ್ಲೆಲ್ಲ, ಚಲನಚಿತ್ರದಲ್ಲಿ ನೋಡ್ತೀರಾ, ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲ ಸ್ಟೋರಿ ಎಲ್ಲ ಆದ್ಮೇಲೆ ದೇ ಲಿವ್ಡ್ ವೆರಿ ಹ್ಯಾಪಿನೆಸ್ ಇಂದ ಎಂಡ್ ಮಾಡ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಹಾಗೆ ಇಲ್ಲ, ಯಾವುದು ಕೂಡ ಪರ್ಮನೆಂಟ್ ಸೆಟಲ್ಮೆಂಟ್ ಇಲ್ಲಿ ಇಲ್ಲ. ಇಲ್ಲಿಯೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಸುಖ ದುಃಖಗಳು ಇದ್ದೇ ಇದೆ ಸಂಸಾರದಲ್ಲಿ. ಸೊ ಶಾಶ್ವತವಾಗಿ ಸಂತೋಷವಾಗಿರಲು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಪರ್ಮನೆಂಟ್ ಸೆಟಲ್ಮೆಂಟ್ ಎಲ್ಲಿ ಆಗುತ್ತೆ ಅಂದ್ರೆ ಅದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಮಾತ್ರ ಅಂತ ನಾವು ತಿಳಿಬೇಕು. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ಇಲ್ಲಿ ಭಗವಂತ ತಮ್ಮ ಲೋಕದ ಬಗ್ಗೆ ಹೇಳ್ತಾರೆ. ಇಷ್ಟರವರೆಗೆ ಭಗವಂತ ಹೇಗೆ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ ಅಂತ ಹೇಳಿದ್ರು, ಈ ಪ್ರತಿಬಿಂಬದಲ್ಲಿ ಏನು ಹುಡುಕ್ಬಾರ್ದು ಅದನ್ನ ನಾವು ಹುಡುಕ್ತಾ ಇದ್ದೇವೆ, ಅದು ನಮಗೆ ಸಿಗುವುದಿಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ಮೇಲೆ ಭಗವಂತ ತಮ್ಮ ಲೋಕದ ಬಗ್ಗೆ ಹೇಳುವಂಥದ್ದು. ಇಲ್ಲಿ ಭಗವಂತನ ಲೋಕ, ಈ ಒಂದು ಭೌತಿಕ ಲೋಕದಲ್ಲಿ ಹೇಗೆ ಅಂದ್ರೆ ನಮಗೆ ಸೂರ್ಯ ಚಂದ್ರರ ಬೆಳಕಿನ ಅಗತ್ಯವಿದೆ, ವಿದ್ಯುತ್ ಶಕ್ತಿಯ ಬೆಳಕಿನ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ. ಆದ್ರೆ ಆಧ್ಯಾತ್ಮಿಕ ಲೋಕ ಹೇಗೆ ಅಂತ ಹೇಳಿದ್ರೆ ಭಗವಂತನ ಒಂದು ದೇಹದ ಕಾಂತಿಯಿಂದವೇ ಇಡೀ ಆಧ್ಯಾತ್ಮಿಕ ಜಗತ್ತು ಒಂದು ಬೆಳಗ್ತಾ ಇರುತ್ತೆ. ಅಲ್ಲಿ ಯಾವುದೇ ಸೂರ್ಯ ಚಂದ್ರರಾಗಲಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಯಾರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾರೆ ಅವ್ರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರ್ಲಿಕ್ಕೆ ಇಷ್ಟಪಡುವುದಿಲ್ಲ, ಯಾಕಂದ್ರೆ ಎಲ್ಲವೂ ಕೂಡ ಅಲ್ಲಿ ಇರುತ್ತೆ. ಅಲ್ಲಿ ಯಾರು ಹೋಗ್ತಾರೆ ಅವರು ಈ ಜಗತ್ತಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಏನೆಲ್ಲ ಬಯಸ್ತಾರೆ ಅದೆಲ್ಲವೂ ಕೂಡ ಅಲ್ಲಿರುತ್ತೆ. ಡಿಸೈರ್ ಟ್ರೀ ಹೇಳ್ತಾರೆ, ಏನ್ ಬೇಕೋ ಅದೆಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಅಲ್ಲಿ ಆನಂದವೇ ಆನಂದ, ಅಲ್ಲಿ ಯಾವ ಒಂದು ದುಃಖಗಳಿಲ್ಲ, ಕಷ್ಟಗಳಿಲ್ಲ. ಭಗವಂತನ ಸೇವೆ ಮಾಡ್ತಾ ಆನಂದದಲ್ಲಿ ತೇಲ್ತಾ ಇರ್ತಾರೆ ಅಲ್ಲಿರುವವರೆಲ್ಲರೂ ಕೂಡ. ಸೊ ಭಗವಂತನ ಆಧ್ಯಾತ್ಮಿಕ ಲೋಕದಲ್ಲಿ ಇರುವವರೆಲ್ಲ ಈ ರೀತಿಯಾಗಿ ಸಂತೋಷವಾಗಿರ್ತಾರೆ. ಭಗವಂತನ ಲೋಕದಲ್ಲಿ ಪ್ರತಿಯೊಂದು ಶಬ್ದವು ಹಾಡಿನ ತರಹ, ಪ್ರತಿಯೊಂದು ಹೆಜ್ಜೆಯು ಡ್ಯಾನ್ಸ್ ತರಹ. ಭಗವಂತನ ಧಾಮ ಅಂತ ಹೌದು, ಅವ್ರು ಇಚ್ಛೆ ಪಟ್ಟಿದ್ದೆಲ್ಲ ಅಲ್ಲಿ ಸಿಗ್ತದೆ. ಇಚ್ಛೆ ಮಾತ್ರಕ್ಕೆ ಪ್ರತಿಯೊಂದು ಅಲ್ಲಿ ಸಿಗುವಂತದ್ದು. ಹಾಗಾಗಿ ಆ ಧಾಮಕ್ಕೆ ಹೋದವರು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರ್ಲಿಕ್ಕೆ ಇಷ್ಟಪಡುವುದಿಲ್ಲ, ಆಸಕ್ತಿ ಬರೋದಿಲ್ಲ ಅವ್ರಿಗೆ. ಇಲ್ಲಿ ನಮ್ಗೆ ಅನಿಸ್ಬೋದು, ನಿಮ್ಗೆ ಅನಿಸ್ಬೋದು, ಯಾಕೆ ಭಗವಂತ ಅವರ ಲೋಕದ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಂತ ಅವರ ಲೋಕದ ಬಗ್ಗೆ ಯಾಕೆ ಹೇಳ್ತಾರೆ ಅಂದ್ರೆ ನಮಗೆ ಕೇಳುವುದರ ಮೂಲಕ ಆದ್ರೂ ಅದರ ಬಗ್ಗೆ ಆಸಕ್ತಿ ಬರ್ಲಿ ಅಂತ ಹೇಳಿ. ಈಗ ಉದಾಹರಣೆಗೆ ಹಿಂದೆ ಯಾರಾದ್ರೂ ವಿದೇಶಕ್ಕೆ ಹೋದಾಗ ಅವರು ವಿವರಿಸ್ತಾ ಇದ್ರು, ಅಲ್ಲಿ ವಿದೇಶ ಹೇಗೆ, ಒಂದು ದೇಶ ಹೇಗಿರ್ತದೆ, ಬಹಳ ಸ್ವಚ್ಛತೆಯಿಂದ ಇರುತ್ತೆ, ತುಂಬಾ ಫ್ರೀಡಮ್ ಇದೆ, ಈ ರೀತಿಯಾಗಿ ಹೇಳಿದಾಗ ಕೆಲವರಿಗೆ ಆಸಕ್ತಿ ಬರುತ್ತೆ, ನಾವು ಕೂಡ ಅಲ್ಲಿಗೆ ಹೋಗ್ಬೇಕು ಅಂತೇಳಿ. ಆ ರೀತಿಯಾಗಿ ಅದೇ ರೀತಿ ಇಲ್ಲಿ ಭಗವಂತ ತಮ್ಮ ಧಾಮದ ಬಗ್ಗೆ ವಿವರವಾಗಿ ಹೇಳ್ತಿದ್ದಾರೆ. ಅಂದ್ರೆ ಅದನ್ನು ಕೇಳಿ ಆದ್ರೂ ನಾವು ಭಗವಂತನ ಧಾಮಕ್ಕೆ ಹೋಗಲು ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಮರಳಿ ದೇವೋತ್ತಮನೆಡೆಗೆ ಹೋಗ್ಲಿಕ್ಕೆ ನಾವು ಆಸಕ್ತಿಯನ್ನು ಬೆಳೆಸಿಕೊಳ್ಬೇಕು. ಯಾಕಂದ್ರೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾವು ಇಲ್ಲಿ ಇದ್ದು ನಾವು ಸೇವೆಯನ್ನು ಮಾಡ್ತಾ ಮಾಡ್ತಾ ನಾವು ಭಗವಂತನ ಧಾಮಕ್ಕೆ ಹೋದಾಗ ಅಲ್ಲಿ ಕೂಡ ನಾವು ಸೇವೆ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಭಗವಂತನ ಧಾಮ ಈ ರೀತಿಯಾಗಿರ್ತದೆ. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ವಾರದ ಎಂಡಲ್ಲಿ ಔಟಿಂಗ್ ಹೋಗ್ತಾರೆ ಕೆಲವರು ಅಂತ ಹೇಳಿದ್ರೆ, ಅವರಿಗೆ ಒಳ್ಳೆ ಸೀನರಿ, ನೀರು, ಗಾಳಿ, ಬೆಳಕು ಈ ರೀತಿಯಾಗಿ ಎಲ್ಲ ಇರ್ಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಅದೆಲ್ಲವೂ ಕೂಡ ಇಲ್ಲಿ ಆ ಭಗವಂತನ ಲೋಕದ ಪ್ರತಿಬಿಂಬ ಆಗಿರ್ತದೆ. ಇಲ್ಲಿ ನಿಜವಾದ ಒಂದು ಭಗವಂತನ ಲೋಕದಲ್ಲಿ ನೀವು ನೋಡ್ಬೋದು, ನಿಜವಾದ
ಒಂದು ಸಂತೋಷ ಸಿಗುವಂತದ್ದು. ಇಲ್ಲಿ ಒಮ್ಮೆ ಶಿವನ ಭಕ್ತ ಏನ್ ಮಾಡ್ತಾನೆ, ಅವನು ಕೇಳ್ತಾನೆ ನನ್ಗೆ ಚಿಂತಾಮಣಿ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಶಿವ ಹೇಳ್ತಾನೆ ನೀನು ಹೋಗಿ ಸನಾತನ ಗೋಸ್ವಾಮಿ ಹತ್ರ ಕೇಳುವಂತ. ಸನಾತನ ಗೋಸ್ವಾಮಿ ಆಕ್ಚುಲಿ ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗಿರ್ತಾರೆ. ಹಾಗೆ ಅವರ ಹತ್ರ ಹೋಗಿ ಅವನು ಕೇಳ್ತಾನೆ, ಅವನು ಹೇಳ್ತಾನೆ ಚಿಂತಾಮಣಿ ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಬಿದ್ದಿದೆ ತಗೋ ಅಂತೇಳಿ. ಇವನಿಗೆ ಆಶ್ಚರ್ಯ ಆಗುತ್ತೆ. ಅದ್ರ ತಕೊಂಡ್ ಬರ್ತಾನೆ. ಸ್ವಲ್ಪ ದೂರ ನಡೆದುಕೊಂಡು ಬಂದಾಗ ಅವನಿಗೆ ಆಗ್ತದೆ ಇದ್ಯಾಕೆ ಇಷ್ಟು ಬೆಲೆ ಬಾಳುವ ಚಿಂತಾಮಣಿಯನ್ನು ಒಂದು ಡಸ್ಟ್ಬಿನ್ ಗೆ ಹಾಕಿದಾರಲ್ಲ ಅಂತ ಹೇಳಿ. ಮತ್ತೆ ಹೋಗಿ ಅವ್ರ ಹತ್ರ ಕೇಳುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ ಇದನ್ನ ನೀನ್ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಡಿ ಬಾ, ಅದಕ್ಕಿಂತ ಬೆಲೆ ಬಾಳುವಂತದ್ದು ನಾನು ನಿನಗೆ ಕೊಡ್ತೇನೆ ಅಂತೇಳಿ. ಈಗ ಹೇಗೆ ಇಲ್ಲಿ ಕಲ್ಲು ಮಣ್ಣು ಎಲ್ಲ ಇದೆ, ನಾವು ಅದನ್ನ ಸಂಗ್ರಹಿಸುದಲ್ಲ, ಅದೇ ರೀತಿ ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಹೇಗೆಂದ್ರೆ ಅಲ್ಲಿ ಚಿಂತಾಮಣಿ ಕೂಡ ಹಾಗೆ ಸಿಗುತ್ತೆ ಅಂತೇಳಿ. ಸೊ ಅದಕ್ಕೆ ಮತ್ತೆ ಅವನು ಬಿಸಾಡಿ ಬಂದಾಗ ಆಗ ಹೇಳ್ತಾರೆ ಅವರು ಸನಾತನ ಗೋಸ್ವಾಮಿ ಅವರು ಏನಂತೇಳಿ, ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ನಿನಗೆ ಎಲ್ಲವೂ ಸಿಗ್ತದೆ, ಅದು ಗೋಲೋಕೇರ ಪ್ರೇಮ ಧ್ವನಿ ಅಂತ ಹೇಳಿ ಅವರು ಹೇಳುವಂಥದ್ದು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವೆಲ್ಲ ನನ್ನ ಅಂಶಗಳು, ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಆತ್ಮ ಪರಮಾತ್ಮನ ಒಂದು ಅಂಶ. ನೀವು ಇಷ್ಟೊಂದು ಕಷ್ಟ ಪಡ್ಬೇಕಾಗಿಲ್ಲ. ಯಾಕೆ ನೀವು ಇಲ್ಲಿ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ? ನನ್ನ ಜಗತ್ತಿಗೆ, ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳ್ತಾರೆ ಭಗವಂತ ಇಲ್ಲಿ. ಬದ್ಧ ಜೀವನದಿಂದಾಗಿ, ಕಂಡೀಷನ್ ಲೈಫ್ ಅಂದ್ರೆ ನಾವು ಎಲ್ಲದಕ್ಕೂ ಕೂಡ ಇಲ್ಲಿ ಡಿಪೆಂಡ್ ಆಗಿದ್ದೇವೆ. ಒಂದು ದಿನ ಸೂರ್ಯ ಚಂದ್ರ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ಕತ್ತಲೆಯಲ್ಲಿ ಇರ್ಬೇಕು. ನಾವೆಲ್ಲದಕ್ಕೂ ಡಿಪೆಂಡೆಡ್ ಆಗಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಹೇಳುವಂಥದ್ದು, ಈ ಐಹಿಕ ಜಗತ್ತಿಗೆ ಬಂದ ನಂತರ ನಾವು 3 ಗುಣತ್ರಯಗಳ ಪ್ರಭಾವದಿಂದ ಇಲ್ಲಿ ನೀವು ಬದ್ಧ ಜೀವಿಯಾಗಿದ್ದೀರಿ ಅಂತ ಭಗವಂತ ಹೇಳುವಂಥದ್ದು. ಆದುದರಿಂದ ಏನಾಗ್ತದೆ, ಇಲ್ಲಿ ನಾವು ಕಷ್ಟ ಪಡ್ತಿದ್ದೀವಿ. ಈ ಐಹಿಕ ಪ್ರಪಂಚದಲ್ಲಿ ನಾವು ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿಲ್ಲ. ಭಗವಂತನ ಲೋಕ ನಮಗಾಗಿ ಕಾಯ್ತಾ ಇದೆ. ಭಗವಂತ ನಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗಲು ವಿಧ ವಿಧವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ನಾವೇನಂದುಕೊಳ್ತೇವೆ ಅಂದ್ರೆ, ನಾನು ಇಲ್ಲಿ ಖುಷಿಯಾಗಿದ್ದೇನೆ ಅಂತೇಳಿ ಆ ಒಂದು ಭ್ರಮೆಯಲ್ಲಿ ಇರ್ತೇವೆ. ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಗೆ ತುಂಬಾ ತಲೆನೋವಾಗ್ತಾ ಇದೆ ಅಂತ ಹೇಳಿದ್ರೆ, ಆ ನೋವು ಇಲ್ಲ ಅಂತ ಹೇಳಿದ್ರೆ ಅದೇ ಸಂತೋಷ ಅಂತ ನಾವು ತಿಳಿತೇವೆ. ಆದ್ರೆ ಅದು ನಿಜವಾದ ಸಂತೋಷ ಅಲ್ಲ. ಯಾವ್ದು ದುಃಖದ ಆಬ್ಸೆನ್ಸ್ ಏನಿದೆ ಅದೇ ನಿಜವಾದ ಖುಷಿ ಅಂತ ನಾವು ಭಾವಿಸ್ತೇವೆ. ಆದ್ರೆ ಸಂತೋಷದ ನೆಕ್ಸ್ಟ್ ದುಃಖ ಇದ್ದೇ ಇದೆ. ಅದು ನಮ್ಗೆ ಈಗಾಗ್ಲೇ ಅನುಭವಕ್ಕೆ ಬಂದಿದೆ. ಸೊ ಭಗವಂತ ಅವರ ಲೋಕದ ಬಗ್ಗೆ ವಿವರಿಸಿ ಸುಮ್ಮನೆ ಇರೋದಿಲ್ಲ. ಹೇಗೆ ಬರ್ಬೋದು ಅಂತ ಕೂಡ ದಾರಿ ಕೂಡ ತೋರಿಸ್ತಾನೆ. ನಮ್ಮ ನಿಜವಾದ ಒಂದು ಐಡೆಂಟಿಟಿ ಏನು ಅಂತ ಹೇಳಿದ್ರೆ, ಅದು ನಮಗೆ ಗೊತ್ತಾದ್ರೆ ನಮಗೆ ದುಃಖ ಇರೋದಿಲ್ಲ. ನಾವು ಭಗವಂತನ ಸೇವಕ, ನಾನು ಭಗವಂತನ ಸೇವಕ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದೇ ಒಂದು ಚೇಂಜ್ ಆಗ್ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಪ್ರಜ್ಞೆ. ನಾನು ದೇವರಿಗೆ ಸಂಬಂಧಪಟ್ಟವಳು, ಐ ಬಿಲಾಂಗ್ಸ್ ಟು ಕೃಷ್ಣ ಅಂತ ನಾವು ತಿಳಿದುಕೊಂಡ್ರೆ ಆ ಒಂದು ನಿರ್ಧಾರ ನಮ್ಮ ಜೀವನವನ್ನೇ ಬದಲಾವಣೆ ಮಾಡುತ್ತೆ. ನಮ್ಮ ರಿಯಲ್ ಐಡೆಂಟಿಟಿ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಸಂಬಂಧಪಟ್ಟವರು ಅಂತ ನಾವು ತಿಳಿಬೇಕು. ನಮ್ಮ ಮತ್ತು ಭಗವಂತನ ನಡುವೆ ಏನು ಒಂದು ಸಂಬಂಧ, ಕನೆಕ್ಷನ್ ಏನು ಲಾಸ್ಟ್ ಆಗಿದೆ ಅದನ್ನ ಮತ್ತೆ ಮರುಸ್ಥಾಪಿಸ್ಬೇಕು ಅದನ್ನು. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಅಂದ್ರೆ ಈಗ ಗಾಳಿಯಲ್ಲಿ ಯಾವುದೇ ಗಂಧ ಇಲ್ಲ, ಅದು ಈ ಹೂವಿನ ತೋಟದಲ್ಲಿ ಬಿಸಿದಾಗ ಆ ಗಂಧವನ್ನು ಒಯ್ಯುತ್ತದೆ. ಹಾಗೆ ಚರಂಡಿಯಲ್ಲಿ ಬಿಸಿದಾಗ ಆ ಗಂಧವನ್ನು ಕೂಡ ವಾಸನೆಯನ್ನು ಕೂಡ ಪಸರಿಸುತ್ತೆ. ಹಾಗಾಗಿ ನಮ್ಮ ಆತ್ಮ ಕೂಡ ಅದು ನಮ್ಮ ಕರ್ಮಾನುಸಾರ ಈ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಏನಿದೆ ಅದ್ರ ಜೊತೆ ಇನ್ನೊಂದು ದೇಹವನ್ನು ಪಡೆಯುತ್ತೆ ಅಂತ ಹೇಳಲಾಗ್ತದೆ.
ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ಹೇಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ, ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಇಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ ಚಕ್ರದಲ್ಲಿ ತೀರ್ತಾ ಇದ್ದೀವಿ. ಹಾಗಂತೇಳಿ ನಮಗೆ ಮನುಷ್ಯ ಜನ್ಮವೇ ನೆಕ್ಸ್ಟ್ ಜನ್ಮ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವ ಪ್ರಜ್ಞೆಯೊಂದಿಗೆ ನಾವು ಸಾಯ್ತೇವೆ, ಈ ಜೀವವನ್ನು ಬಿಡ್ತೇವೆ, ಆ ಪ್ರಜ್ಞೆಯ ಮೂಲಕ ನಮಗೆ ಮುಂದಿನ ಜನ್ಮ ನಿರ್ಧಾರವಾಗ್ತದೆ. ಆ ಪ್ರಕಾರ ನಾವು ದೇಹವನ್ನು ಪಡಿತೇವೆ. ಈ ಐಹಿಕ ಪ್ರಪಂಚದಲ್ಲಿ ಬದಲಾವಣೆಯನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬದಲಾವಣೆ ನಮ್ಮನ್ನು ಉನ್ನತಿಯತ್ತ ಕೊಂಡೋಗ್ತದಾ ಅವನತಿಯತ್ತ ಕೊಂಡೋಗ್ತದಾ ಅದನ್ನು ನಾವು ತಿಳಿಬೇಕು. ಅದನ್ನ ನಾವು ನಿರ್ಧಾರ ಮಾಡ್ಬೇಕು. ಅಂದ್ರೆ ಜೀವನ ಬದಲಾವಣೆ ಆಗ್ತಾ ಇರತ್ತೆ. ಈಗ ನಾವು ಚಿಕ್ಕಂದಿನಿಂದ ಇಲ್ಲಿಯವರೆಗೆ ನಮ್ಮ ಜೀವನ ಬದಲಾಗ್ತಾ ಹೋಗಿದೆ. ನಮ್ಮ ದೇಹ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ನಮ್ಮ ಜೀವನ ಶೈಲಿ ಕೂಡ ಬದಲಾಗಿದೆ. ಬದಲಾವಣೆಯನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಈ ಬದಲಾವಣೆ ನಮ್ಮನ್ನು ಉನ್ನತಿ ಹತ್ರ ಕೊಂಡೋಗ್ಬೇಕು, ಅವನತಿ ಹತ್ರ ಕೊಂಡೋಗ್ಬಾರ್ದು. ನಮ್ಮ ಜೀವನದಲ್ಲಿ ನಾವು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡ್ರೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ತೇವೆ. ನಾವು ಐಹಿಕ ಸುಖವನ್ನೇ ಇಂದ್ರಿಯ ಸುಖವದಲ್ಲಿ ಇದ್ರೆ ಏನಾಗುತ್ತೆ, ನಾವು ಅದರಲ್ಲಿ ಅವನತಿಯತ್ತ ಹೋಗ್ತೇವೆ. ಆ ಬದಲಾವಣೆ ನಮ್ಮನ್ನು ಅವನತಿಯತ್ತ ಕೊಂಡೋಗ್ತದೆ ಅಂತ ಇಲ್ಲಿ ನಾವು ತಿಳಿಬೇಕಾಗ್ತದೆ. उत्क्रामन्तं स्थितं वापि पुञ्चानं वा गुणान्वितं विमूढानानुपश्यन्ति पश्यन्ति ज्ञानचक्षुषः. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ, ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಹೇಗೆಂತ ಹೇಳಿದ್ರೆ, ಈಗ ನೀವು ಹೇಳ್ತೀರಾ ನಿಮ್ಮ ಪರಿಚಯದವರಿಗೆ, ರಿಲೇಟಿವ್ಸ್ಗೆ ಅಥವಾ ಫ್ರೆಂಡ್ಸ್ಗೆ, ಬನ್ನಿ ಭಗವದ್ಗೀತೆ ತರಗತಿಯನ್ನು ಅಟೆಂಡ್ ಮಾಡಿ ಅಂತ. ಅಲ್ಲಿ ಹೇಳಿದ್ದಾರೆ, ಭಗವಂತ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಹೇಗೆ ಈ ದೇಹವನ್ನು ಬಿಡ್ತಾನೆ, ಅದು ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಯಾವ ಬಗೆಯ ದೇಹವನ್ನು ಅನುಭವಿಸ್ತಾನೆ ಅಂತ ಹೇಳಿ ತಿಳಿಸ್ತೀರಾ ಅವರಿಗೆ. ನಾವು ಸಾಯುವಾಗ ಯಾವ ಭಾವನೆ ಇರುತ್ತೆ, ಯಾವ ಗುಣದಲ್ಲಿ ನಾವು ಈ ಒಂದು ಪ್ರಾಣವನ್ನು ಬಿಡ್ತೇವೆ, ಜೀವವನ್ನು ತ್ಯಜಿಸ್ತೇವೆ, ನಮಗೆ ನೆಕ್ಸ್ಟ್ ಅದೇ ಲೈಫ್ ಸಿಗುತ್ತದೆ, ಅದೇ ನೆಕ್ಸ್ಟ್ ಜನ್ಮ ಅದೇ ಸಿಗುತ್ತೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೇನು, ನೆಕ್ಸ್ಟ್ ಲೈಫ್ ಯಾರು ನೋಡಿದ್ದಾರೆ ಅಂತೇಳಿ, ಆ ರೀತಿಯಾಗಿ ಅಂತ ಹೇಳಿದ್ರೆ ಇದನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಯಾರು ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರ್ತಾರೆ ಅವರಿಗೆ ಇದೆಲ್ಲವೂ ಕೂಡ ಅರ್ಥವಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ಈಗ ಕಾರು ಕೆಟ್ಟೋಗಿದೆ ಅಂತ ಹೇಳಿ ಕಾರು ರಿಪೇರಿ ಮಾಡುವವರಿಗೆ ಮಾತ್ರ ಅದು ತಿಳಿಯುತ್ತೆ. ಆದ್ರೆ ಯಾರಿಗೆ ಜ್ಞಾನ ಇರೋದಿಲ್ಲ ಅವ್ರಿಗೆ ಅದು ಹೇಗೆ ರಿಪೇರಿ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಅದೇ ರೀತಿ ಈ ಭಗವದ್ಗೀತೆಯನ್ನು ಪ್ರಭುಪಾದರು ನಮಗೆ ಭಗವದ್ಗೀತಾ ಯಥಾರೂಪ ನೀಡಿದ್ದಾರೆ. ಇದು 18 ದಿವಸಗಳ ಕಾಲ ಕ್ಲಾಸ್ ಕೇಳುವಂಥದ್ದು, ಹಾಗೆ ಓದುವಂಥದ್ದು ಪ್ರತಿನಿತ್ಯ ಒಂದು 15 ನಿಮಿಷ. ಈ ರೀತಿಯಾಗಿ ಯಾರು ಜ್ಞಾನವನ್ನು ಪಡಿತಾರೆ ಅವರಿಗೆ ತಿಳಿಯುತ್ತೆ, ಹೌದು ಇಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ ನಾವು ಸಾಯುವಾಗ ಯಾವ ಒಂದು ಭಾವದಲ್ಲಿ ಈ ಒಂದು ಜೀವವನ್ನು ಬಿಡ್ತೇವೆ, ನೆಕ್ಸ್ಟ್ ಅದೇ ಜನ್ಮ ಸಿಗ್ತದೆ ನಮಗೆ ಅಂತೇಳಿ. ಹಾಗಾಗಿ ಜ್ಞಾನ ಮುಖ್ಯವಾಗಿರ್ತದೆ. ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ಯತಂತೋ ಯೋಗಿನಶ್ಚೈನಂ ಪಶ್ಯಾನ್ಯಾತ್ಮಾನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ
ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಇದಕ್ಕೆ ಒಂದು ಉದಾಹರಣೆ ನೋಡ್ಬೋದು. ವಿದೇಶದಲ್ಲಿ ಒಬ್ಬ ಹೇಗೆ ಸಂತೋಷವಾಗಿರ್ಬೇಕು ಅಂತ ಒಂದು ಪುಸ್ತಕ ಬರೀತಾನೆ. ಪುಸ್ತಕ ಬರೆದು ಅದು ತುಂಬಾ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲರೂ ಓದ್ತಾರೆ. ಆದ್ರೆ ಅವನು ಸ್ವಲ್ಪ ಸಮಯದಲ್ಲಿ ಅವನೇ ಸುಸೈಡ್ ಮಾಡ್ಕೊಳ್ತಾನೆ. ಸೊ ಇಲ್ಲಿ ಅವನು ಹೇಗೆ ಸಂತೋಷವಾಗಿರ್ಬೇಕಂತ ಬರ್ದಿದ್ದಾನೆ, ಅವನು ಸಂತೋಷವಾಗಿ ಇರ್ಬೋದಿತ್ತು, ಆದ್ರೆ ಅವನು ಸುಸೈಡ್ ಮಾಡ್ಕೊಳ್ತಾನೆ. ಹಾಗೆ ಯಾರಿಗೆ ಒಂದು ಭಗವಂತನ ಮೇಲೆ ಪೂರ್ಣ ನಂಬಿಕೆ ಇರುತ್ತೆ ಅವರು ಮಾತ್ರ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಕಾಣ್ತಾರೆ. ಇಲ್ಲದಿದ್ರೆ ಈಗ ನೀವು ನೋಡ್ಬೋದು, ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ವಿಜ್ಞಾನಿಗಳು ಕೂಡ, ಈಗ ಐನ್ಸ್ಟೀನ್, ನ್ಯೂಟನ್ ಅವರೆಲ್ಲರೂ ಕೂಡ ಭಗವಂತನಿಗೆ ಆದ್ಯತೆಯನ್ನು ಕೊಡ್ತಾ ಇದ್ರು. ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಯೇ ಎಲ್ಲವನ್ನು ಕಂಡುಹಿಡ್ತಾ ಇದ್ರು. ಆದ್ರೆ ಈಗ ಏನಾಗಿದೆ ಅಂದ್ರೆ, ಅಟ್ ಪ್ರೆಸೆಂಟ್ ಏನಾಗಿದೆ, ಸೋ ಕಾಲ್ಡ್ ಎಜುಕೇಶನ್ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳಿಗೆ ಆಧ್ಯಾತ್ಮಿಕದ ಒಲವೇ ಇಲ್ಲ. ಅವ್ರದೊಂದೇ ಏಮ್ ಇರುತ್ತೆ, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಕೆಲಸ ಸಿಗ್ಬೇಕು, ಒಳ್ಳೆ ಅರ್ನ್ ಮಾಡ್ಬೇಕು, ಇಷ್ಟೇ. ಆಧ್ಯಾತ್ಮಿಕದ ಕಡೆಗೆ ಒಲವಿದ್ರೆ ಅವರಿಗೆ ಜೀವನದಲ್ಲಿ ಅವರ ಜೀವನದ ಗುರಿ ಏನು ಇದೆಲ್ಲವೂ ಕೂಡ ತಿಳಿಯುತ್ತೆ. ಆ ಒಲವನ್ನು ಮೂಡಿಸ್ಬೇಕು ನಾವು ಅವರಲ್ಲಿ. ಮಕ್ಕಳಿಗೆ ಎಳವೆಯಿಂದಲೇ ನಾವು ಆಧ್ಯಾತ್ಮಿಕದ ಬಗ್ಗೆ, ಭಗವಂತನ ಬಗ್ಗೆ, ನಮ್ಮ ಜೀವನದ ಗುರಿ ಏನು ಇದನ್ನೆಲ್ಲ ತಿಳಿಸ್ತಾ ಬಂದ್ರೆ ಅವರ ಜೀವನ ಕೂಡ ಸಫಲವಾಗುತ್ತೆ, ಯಶಸ್ವಿಯಾಗಿ ಅವರು ನಿರ್ವಹಿಸಬಹುದು. ಇಲ್ಲದಿದ್ರೆ ಏನಾಗುತ್ತೆ, ಸಣ್ಣ ಪುಟ್ಟ ವಿಷಯಕ್ಕೆ ಕೂಡ ಅವರು ಅದ್ರ ಬಗ್ಗೆ ತುಂಬಾ ನೊಂದುಕೊಳ್ತಾರೆ ಅಂತ ಹೇಳ್ಬೋದು. ಮನಸ್ಸು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಮನಸ್ಸು ಕಂಟ್ರೋಲ್ ಅಲ್ಲಿ ಇರ್ಬೇಕು, ಎಲ್ಲವನ್ನು ಎದುರಿಸ್ಬೇಕು. ಈ ಶಕ್ತಿ ಹೇಗೆ ಬರುತ್ತೆ ಅಂದ್ರೆ ಇದು ಆಧ್ಯಾತ್ಮಿಕದಲ್ಲಿ ಮಾತ್ರ ಸಾಧ್ಯ ಅಂತೇಳಿ ಇಲ್ಲಿ ನಾವು ತಿಳಿಯುವಂಥದ್ದು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಇದು ಬ್ರಹ್ಮ ಸಂಹಿತೆಯಲ್ಲಿ ಇದಕ್ಕೆ ಶ್ಲೋಕ ಇದೆ. ಎಲ್ಲಾ ಲೋಕಗಳು ಅಂದ್ರೆ ಪ್ರಭುವು ಪ್ರತಿಯೊಂದು ಅಣುವಿನಲ್ಲಿ, ಪ್ರತಿಯೊಂದು ಲೋಕದಲ್ಲಿ ಮತ್ತು ಪ್ರತಿಯೊಬ್ಬ ಜೀವಿಯಲ್ಲಿ ಪ್ರವೇಶಿಸ್ತಾನೆ. ಇದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳುವಂಥದ್ದು, ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿಹಿ ತಾಭಿರ್ಯ ಏವ ನಿಜರೂಪತಯಾ ಕಲಾಭಿಹಿ ಗೋಲೋಕ ಏವ ನಿವಸತ್ಯ ಕಿಲಾತ್ಮಭೂತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾರು ತನ್ನ ದಿವ್ಯ ಅಸ್ತಿತ್ವ ಜ್ಞಾನಾನಂದಗಳನ್ನು ಅಂತರಂಗ ಶಕ್ತಿಯ ವಿಸ್ತರಣೆಯ ಮೂಲಕ ಹಾಗೂ ತನ್ನ ವಿಸ್ತೃತ ರೂಪಗಳಿಂದ ಅನುಭವಿಸುವನು, ಯಾರು ಏಕಕಾಲದಲ್ಲಿ ತಾನೇ ಸೃಷ್ಟಿಸಿದ ಪ್ರತಿಯೊಂದು ಅಣುವಿನಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶಿಸುತ್ತಾನೋ, ಯಾರು ತನ್ನ ಸ್ವಧಾಮವಾದ ಗೋಲೋಕ ವೃಂದಾವನದಲ್ಲಿ ಸ್ಥಿರವಾಗಿ ವಾಸಿಸುತ್ತಿರುವನೋ ಅಂತಹ ಆದಿಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ. ಸೊ ಪ್ರತಿಯೊಂದು ಅಣುವಿನಲ್ಲಿ ಕೂಡ ಭಗವಂತ ಪ್ರವೇಶಿಸ್ತಾನೆ. ಸೊ ಇಲ್ಲಿ ಭಗವಂತನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ಈಗ ಸೂರ್ಯಚಂದ್ರರು ಕೂಡ ಆ ಒಂದು ಭಗವಂತನ ಆಜ್ಞಾನುಸಾರವಾಗಿಯೇ ತಮ್ಮ ಒಂದು ಕರ್ತವ್ಯವನ್ನು ಮಾಡುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಬ್ರಹ್ಮ ಸಂಹಿತೆ ಹೇಳಿದೆ, ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣ ಅಂತ ಹೇಳಿದ್ರೆ ಸೂರ್ಯಚಂದ್ರರು ಕೂಡ ಭಗವಂತನ ಆಜ್ಞಾನುಸಾರವಾಗಿಯೇ ತಮ್ಮ ಪಾತ್ರದಲ್ಲಿ ಚಲಿಸುವಂಥದ್ದು ಅಂತ ಹೇಳಿ. ಓಕೆ, ಇಲ್ಲಿ ತರಕಾರಿಗಳಿಗೆ ಜೀವರಸವನ್ನು ನೀಡುವುದು ಕೂಡ ಭಗವಂತನೇ. ಹೇಗೆ ಅಂತ ಹೇಳಿದ್ರೆ, ಈಗ ಚಂದ್ರ ಬೆಳದಿಂಗಳಿಲ್ಲದೆ ಇದ್ರೆ ತರಕಾರಿಗಳು ಬೆಳೆಯುವುದಾಗಲಿ ರುಚಿಯಾಗುವುದಾಗಲಿ ಸಾಧ್ಯವಿಲ್ಲ. ಭಗವಂತನು ಈ ರೀತಿಯಾಗಿ ಆ ಒಂದು ಆಹಾರವನ್ನು ರುಚಿಯಾಗಿರುವಂತೆ ಮಾಡುವುದು ಇದೆಲ್ಲವೂ ಕೂಡ ಭಗವಂತನಿಂದಲೇ ಸಾಧ್ಯವಾಗಿರುವಂಥದ್ದು.
ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಸೊ ಇಲ್ಲಿ ಭಗವಂತ ಹೇಗೆ ನಮ್ಮ ಒಳಗೆ ಪೋಷಣೆ ಮಾಡ್ತಾನೆ ಅಂತೇಳಿ, ಪಾಲನೆ ಮಾಡ್ತಾನೆ ಅಂತ ನೋಡ್ಬೋದು. ಜಠರಾಗ್ನಿಯಾಗಿ ನಾವು ಸೇವಿಸುವ 4 ವಿಧವಾದ ಆಹಾರ, ಜಗಿಯೋದು, ನಕ್ಕುವುದು, ಈ ರೀತಿಯಾಗಿ ಇದೆ, ನುಂಗುವುದು, ಒಳಗೆ ಇಳಿದುಕೊಳ್ಳುವುದು, ಈ ರೀತಿಯಾಗಿ 4 ವಿಧ ಆಹಾರಗಳನ್ನು ಹೇಗೆ ಜೀರ್ಣ ಶಕ್ತಿಯನ್ನು ಜೀರ್ಣಿಸಿಕೊಳ್ಳೋದು, ಇದು ಕೂಡ ಭಗವಂತನೇ ಮಾಡುವಂಥದ್ದು. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಾಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃತ್ವೇದ ವೇದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಸೊ ಇಲ್ಲಿ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ. ಎಲ್ಲಾ ಚಟುವಟಿಕೆಗಳು ಅವನಿಂದ ಪ್ರೇರೇರಿತವಾಗ್ತದೆ. ಸ್ಮರಣೆ, ಈಗ ಅಡುಗೆ ಮಾಡುವಾಗ ಒಂದು ಎಷ್ಟು ಹಾಕ್ಬೇಕು ಕ್ವಾಂಟಿಟಿ, ಇದೆಲ್ಲವೂ ಕೂಡ ನಮ್ಗೆ ಆ ಒಂದು ಜ್ಞಾನ ಕೊಡುವಂಥದ್ದು, ರಿಮೆಂಬರೆನ್ಸ್ ಕೊಡುವ, ನೆನಪು ಮಾಡಿಸುವಂಥದ್ದು ಎಲ್ಲವೂ ಕೂಡ ಭಗವಂತನೇ. ಮರೆವು, ಈಗ ನಾವು ಎಷ್ಟೋ ಜನ್ಮಗಳನ್ನು ಕಳೆದಿದ್ದೇವೆ, ಎಲ್ಲವೂ ನಮಗೆ ನೆನಪಿದ್ರೆ ಏನಾಗ್ತಿತ್ತು, ನಾವು ಇವಾಗ ಪೀಸ್ಫುಲ್ ಆಗಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ನಾವು ಮರೆಯುವುದು ಕೂಡ ಒಳ್ಳೆಯದೇ. ಆ ಮರೆವು ಕೊಡುವಂಥದ್ದು ಕೂಡ ಭಗವಂತನೇ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತೃ ನಾನು. ಸೊ ಇಲ್ಲಿ ವೇದಗಳ ಅವತಾರದ ರೂಪನಾಗಿಯೂ ಪೂಜಾರನು ಭಗವಂತನು. ವೇದವ್ಯಾಸರ ಅವತಾರದಲ್ಲಿ ಕೃಷ್ಣನೇ ವೇದಾಂತ ಸೂತ್ರವನ್ನು ಸಂಕಲ್ಪಿಸಿದನು. ವೇದಾಂತ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ, ಅಂದ್ರೆ ಅವನೇ ಜ್ಞಾನದಾತ ಅಂತೇಳಿ ನಾವಿಲ್ಲಿ ತಿಳಿಬೇಕು. ಅಂದ್ರೆ ಈಗ ವೇದಗಳ ಗುರಿ ಏನಾಗಿರ್ತದೆ, ಕೃಷ್ಣ. ಯಾವುದೇ ಈಗ ಯಜ್ಞ ಯಾಗಾದಿಗಳನ್ನು ಮಾಡಿದ್ರು ಕೂಡ ಕೃಷ್ಣಾರ್ಪಣ ಮಸ್ತು ಹೇಳ್ತಾರೆ, ಕಡೆಗೆ ಅದು ಕೃಷ್ಣನಿಗೆ ಸಲ್ಲುವಂಥದ್ದು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಶ್ಚಾಕ್ಷರ ಏವ ಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ. ಸೊ ಇಲ್ಲಿ ಯಾರು ಒಂದು ಐಹಿಕ ಲೋಕದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಕ್ಷರರು. ಆಧ್ಯಾತ್ಮಿಕ ಲೋಕದಲ್ಲಿರೋರೆಲ್ಲರೂ ಕೂಡ ಅಕ್ಷರರು. ದೇವತೆಗಳೆಲ್ಲರೂ ಕೂಡ ಅಕ್ಷರರು. ಸೊ ಇವರಿಬ್ಬರಿಗಿಂತ ಅತ್ಯುತ್ತಮನಾದವನು ಭಗವಂತ. ಉತ್ತಮ ಪುರುಷಸ್ತನ್ಯಃ ಉದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯ ವ್ಯಯ ಈಶ್ವರಃ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸುತ್ತಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಸೊ ಇಲ್ಲಿ ಕ್ಷರ ಮತ್ತೆ ಅಕ್ಷರರು, ಇವರಿಬ್ಬರಿಗಿಂತ ಉತ್ತಮನಾದವನು ಯಾರು? ಭಗವಂತ.
13ನೇ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಲ್ಲಾ ಬ್ರಹ್ಮಾಂಡಗಳಿಗೆ ಈಗ ಮಹತ್ತತ್ವದ ಮೇಲೆ ದೃಷ್ಟಿ ಬೀರಿ, ಮಹತ್ತತ್ವ ಅಂತ ಹೇಳಿದ್ರೆ ಟೋಟಲಿ ಡಾರ್ಕ್ನೆಸ್ ಇರುತ್ತೆ, ಅದರ ಮೇಲೆ ಭಗವಂತ ಇದು ಗ್ಲಾನ್ಸ್ ಮಾಡಿದಾಗ ಅನ್ಲಿಮಿಟೆಡ್ ಬ್ರಹ್ಮಾಂಡಗಳ ಸೃಷ್ಟಿಯಾಗುತ್ತೆ. ಆ ಎಲ್ಲಾ ಬ್ರಹ್ಮಾಂಡಗಳಿಗೆ ಗರ್ಭೋದಕ ವಿಷ್ಣು ಹೋಗ್ತಾನೆ. ಅಂದ್ರೆ ಇದು 3 ಪುರುಷ ಆತರ ಅಂತೇಳಿ, ಗರ್ಭೋದಕ ವಿಷ್ಣು, ವಿಷ್ಣು ಅವತಾರ, 3 ವಿಷ್ಣು ಅವತಾರ ಅಂತ ಹೇಳಿದ್ರೆ ಕಾರಣೋದಕ ವಿಷ್ಣು ಎಲ್ಲಾ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವಂಥದ್ದು, ಗರ್ಭೋದಕ ವಿಷ್ಣು ಎಲ್ಲಾ ಬ್ರಹ್ಮಾಂಡಗಳಿಗೆ ಹೋಗುವಂಥದ್ದು, ಕ್ಷೀರೋದಕ ವಿಷ್ಣು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇರುವಂಥದ್ದು, ಕ್ಷೀರಸಾಗರದಲ್ಲಿ ಇರ್ತಾನೆ ಅವನು. ಸೊ ಇಲ್ಲಿ ಭಗವಂತ ನಮ್ಮ ಪಾಲನೆಯನ್ನು ಮಾಡ್ತಾನೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಹೇಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಈಗ ಸಮುದ್ರದಲ್ಲಿ ಆ ನೀರು ಇವಾಪರೇಟ್ ಆಗಿ ಮೇಲಕ್ಕೆ ಹೋಗುವಂಥದ್ದು, ಅದು ಮತ್ತೆ ಮೋಡಗಳಾಗಿ ಪರಿವರ್ತನೆ ಆದ್ಮೇಲೆ ಅದು ಮತ್ತೆ ಮಳೆ ನೀರಾಗಿ ಕೆಳಗೆ ಬರುವಂಥದ್ದು, ಮಳೆ ನೀರು ಹೋಗಿ ನದಿಯನ್ನು ಸೇರುತ್ತೆ, ನದಿಯ ನೀರು ಮತ್ತೆ ಸಮುದ್ರವನ್ನು ಸೇರುತ್ತೆ, ಮತ್ತೆ ಅದು ಆವಿಯಾಗಿ ಹೋಗುವಂಥದ್ದು. ಈ ಒಂದು ಸೈಕಲ್ ಏನಿದೆ, ಚಕ್ರ ನಿರಂತರವಾಗಿ ನಡೀತಾ ಇರುತ್ತೆ. ಇದು ತನ್ನಿಂದ ತಾನೇ ಆಗೋದಿಲ್ಲ, ಭಗವಂತ ಎಲ್ಲವನ್ನೂ ತನ್ನಿಂದ ತಾನೇ ಆಗುವಂತೆ ಯೋಜನೆ ಮಾಡಿ ಇಟ್ಟಿದ್ದಾನೆ ಅಂತ ಹೇಳಿ ನಾವಿಲ್ಲಿ ತಿಳಿಬೇಕು. ಈ ರೀತಿಯಲ್ಲಿ ಅವರು ನಮ್ಮ ಪಾಲನೆಯನ್ನು ಮಾಡ್ತಾ ಇದ್ದಾನೆ, ನಮಗೆಲ್ಲ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಹೇಳಿ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು, ಆದ್ದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಇಲ್ಲಿ ನೋಡ್ಬೋದು ನೀವು ಬ್ರಹ್ಮ ವಿಮೋಹನ ಲೀಲೆ ಅಂತ ಹೇಳಿದ್ರೆ, ಬೃಂದಾವನದಲ್ಲಿ ಕೃಷ್ಣ ತನ್ನ ಗೆಳೆಯರ ಜೊತೆ ಒಂದು ಸಂತೋಷದಲ್ಲಿ ಇರ್ಬೇಕಾದ್ರೆ, ಈಗ ಹೇಗೆ ಮಕ್ಕಳೆಲ್ಲ ಒಂದು ಪಿಕ್ನಿಕ್ಗೆ ಹೋಗಿ ಅವರು ಮನೆಯಿಂದ ಫುಡ್ ತಂದಿರ್ತಾರೆ, ಅದನ್ನೆಲ್ಲ ಶೇರ್ ಮಾಡ್ಕೊಂಡು ತಿನ್ನೋದು, ಈ ರೀತಿಯಾಗಿ ಇರ್ಬೇಕಾದ್ರೆ ಬ್ರಹ್ಮನಿಗೆ ಡೌಟ್ ಬರುತ್ತೆ, ಇದೇನಿದು ಕೃಷ್ಣ ಭಗವಂತ ಈ ರೀತಿಯಾಗಿ ಗೋಪಪಾಲಕರ ಜೊತೆ ಅಂದ್ರೆ ಹುಡುಗರ ಜೊತೆ ಇರುವಂತದ್ದು ಅಂತೇಳಿ ಅವನು ಪರೀಕ್ಷೆ ಮಾಡುವಂಥದ್ದು ಅಂತ ಹೇಳಿದ್ರೆ, ಆ ಎಲ್ಲಾ ಗೋಪಬಾಲಕರು ಮತ್ತು ಗೋವುಗಳು ಕರುಗಳನ್ನೆಲ್ಲ ಅಪಹರಿಸಿ ಬ್ರಹ್ಮಲೋಕಕ್ಕೆ ಕೊಂಡೋಗುವಂಥದ್ದು. ಇಲ್ಲಿ ಕೃಷ್ಣನಿಗೆ ಅದು ತಿಳಿಯುತ್ತೆ, ಓ ಇದು ನನ್ನ ಹಿರಿಯ ಮಗನಾದ ಬ್ರಹ್ಮನದೇ ಕೆಲಸ ಅಂತೇಳಿ. ಆದ್ರೆ ಅವನು ಏನು ಕೂಡ ಅದನ್ನು ಶಿಕ್ಷೆ ಕೊಡೋದಿಲ್ಲ. ಅವನು ಏನ್ ಮಾಡ್ತಾನೆ ಅಂದ್ರೆ ತನ್ನನ್ನು ತಾನು ವಿಸ್ತರಿಸಿಕೊಳ್ತಾನೆ, ಎಲ್ಲಾ ಕೃಷ್ಣನಾಗಿ, ಎಲ್ಲಾ ಫ್ರೆಂಡ್ಸ್ ಯಾರಿರ್ತಾರೆ ಅವರೆಲ್ಲ ಕೃಷ್ಣನೇ, ನಂತರ ಆ ಗೋವುಗಳು ಕರುಗಳು ಎಲ್ಲವೂ ಕೂಡ ಕೃಷ್ಣನೇ ಆಗಿದೆ, ಈ ರೀತಿಯಾಗಿ ವಿಸ್ತರಿಸಿಕೊಳ್ಳುವಂಥದ್ದು. ಹಾಗೆ ಮತ್ತೆ ಬ್ರಹ್ಮ ಬಂದು 1 ವರ್ಷ ನಂತರ ಬಂದು ನೋಡ್ತಾನೆ, ಇದೇನಿದು, ನಾನು ಅಲ್ಲಿ ಅಪಹರಿಸಿದವರು ಕೂಡ ಅಲ್ಲಿ ಹಾಗೆ ಇದ್ದಾರೆ, ಮತ್ತೆ ಇವರು ಕೂಡ ಇಲ್ಲಿದ್ದಾರಲ್ಲ ಹೀಗೆ ಅಂತ ಹೇಳಿದಾಗ ಮತ್ತೆ ಅವರ ತಪ್ಪಿನ ಅರಿವಾಗಿ ಕೃಷ್ಣನಿಗೆ ಶರಣಾಗುವಂಥದ್ದು ಹೇಳಿದ್ರೆ, ಇದು ಎಲ್ಲವೂ ಕೂಡ ಕೃಷ್ಣನ ವಿಸ್ತರಣೆ ಅಂತೇಳಿ ಅವನಿಗೆ ಗೊತ್ತಾಗ್ತದೆ. ಇಲ್ಲಿ ಕ್ಷೀರೋದಕ ವಿಷ್ಣು ಪರಮಾತ್ಮನಿಗೆ ಎಲ್ಲಾ ದೇವತೆಗಳು ಶರಣಾಗಿರುವಂಥದ್ದು, ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಇಲ್ಲಿ ನಮ್ಮ ಮತ್ತು ಭಗವಂತನ ನಡುವೆ ಕ್ಷೀರೋದಕ ವಿಷ್ಣು ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ, ಅವನು ಇಂಟರ್ಮೀಡಿಯೇಟ್ ಕೆಲಸ ಮಾಡುವಂಥದ್ದು. ನಾವು ಅವರಿಗೆ ಪ್ರಾರ್ಥನೆ ಮಾಡಿದ್ರೆ ಅವರು ಹೋಗಿ ಭಗವಂತನಿಗೆ ಇಡುವಂಥದ್ದು. ಈ ರೀತಿಯಾಗಿ ಹೇಗೆ ಅಂತ ಹೇಳಿದ್ರೆ, ಈಗ ಇದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗ್ತದೆ, ದೀಪಾರ್ಚಿರೇವ ದೀಪಾದಶಾಂತರಂ ದೀಪಾರ್ಚಿರೇವ ಹಿ ದಶಾಂತರಂ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮಃ ಯಸ್ತಾದೃಗೇವ ಹಿ ಚ ವಿಷ್ಣುತಯಾ ವಿಭಾತಿ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಒಂದು ಉಜ್ವಲ ಜ್ಯೋತಿಯು ಮತ್ತೊಂದನ್ನು ಬೆಳಗಿಸುವಂತೆಯೇ ಶ್ರೀಕೃಷ್ಣನು ತನ್ನ ಸ್ವಾಂಶದಿಂದ ಕಾರಣೋದಕ ವಿಷ್ಣು, ಗರ್ಭೋದಕ ವಿಷ್ಣು ಮತ್ತು ಕ್ಷೀರೋದಕ ವಿಷ್ಣುವಾಗಿ ಪರಿವರ್ತಿಸಿಕೊಳ್ಳುತ್ತಾನೆ. ಹೀಗೆ ಒಂದರಿಂದ ಒಂದರಂತೆ ಬೆಳಗಿಸಿದ ಜ್ಯೋತಿಗಳ ತೇಜಸ್ಸಿನಲ್ಲಿ ಪರಸ್ಪರ
ವ್ಯತ್ಯಾಸ ಇಲ್ಲದಿದ್ರು ಶ್ರೀಕೃಷ್ಣನು ಮೂಲ ಜ್ಯೋತಿಯಾಗಿ ಇರುವನು. ಅಂತಹ ಆದಿಪುರುಷ ಗೋವಿಂದನನ್ನು ನಾನು ಭಜಿಸುತ್ತೇನೆ ಅಂತೇಳಿ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ನೋಡ್ಬೋದು. ಹೇಗೆ ಈಗ ಒಂದು ಕ್ಯಾಂಡಲಿನಿಂದ ಎಲ್ಲಾ ಕ್ಯಾಂಡಲ್ ಅನ್ನು ಹೊತ್ತಿಸ್ಬೋದು, ಅದೇ ರೀತಿ ಕೃಷ್ಣನಿಂದ ಎಲ್ಲ ಸ್ವಾಂಶ ವಿಸ್ತರಣೆಗಳು. ನಾವು ಎಲ್ಲ ಕೂಡ ವಿಭಿನ್ನ ಅಂಶಗಳು, ಆದ್ರೆ ಅವರು ಸ್ವಾಂಶ ವಿಸ್ತರಣೆಗಳು. ಹೇಗೆಂದ್ರೆ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ನಿಮಿಷ ಅದಕ್ಕೆ ಭಾಗವತಮಲ್ಲಿ ಕೂಡ ಹೇಳುವಂಥದ್ದು, ಏತೇ ಚಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕಿಲಂ ಲೋಕಂ ಉಡಯಂತಿ ಯುಗೆ ಯುಗೇಹೇ. ಅಂದ್ರೆ ಎಲ್ಲಾ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳ ಭಾಗಗಳು ಆಗಿರ್ತಾರೆ. ಆದ್ರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮ ಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ಈ ಒಂದು ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡೋದಕ್ಕೋಸ್ಕರ ಅವತಾರವೆತ್ತುತ್ತಾನೆ. ಇಲ್ಲಿ ಹೋಗ್ತದೆ ಕೃಷ್ಣನಿಂದ ಬಲರಾಮನಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ರೀತಿಯಾಗಿ ಎಕ್ಸ್ಪೆನ್ಷನ್ ಆಗುವಂಥದ್ದು. ವಾಸುದೇವನಿಂದ ರಾಮ, ಸಂಕರ್ಷಣನಿಂದ ಲಕ್ಷ್ಮಣ, ಪ್ರದ್ಯುಮ್ನನಿಂದ ಭರತ, ಅನಿರುದ್ಧನಿಂದ ಶತ್ರುಘ್ನ. ಸೊ ಇಲ್ಲಿ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣನಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣದಿಂದ ಈ 3 ಪುರುಷಾವತಾರ. ಕಾರಣೋದಕ ವಿಷ್ಣು, ಎರಡನೇ ಸಂಕರ್ಷಣದಿಂದ ಕಾರಣೋದಕ ವಿಷ್ಣುವಿನ ಅವತಾರ, ಮತ್ತೆ ಕಾರಣೋದಕ ವಿಷ್ಣುವಿನಿಂದ ಗರ್ಭೋದಕ ವಿಷ್ಣು, ಗರ್ಭೋದಕ ವಿಷ್ಣುವಿನಿಂದ ಕ್ಷೀರೋದಕ ವಿಷ್ಣು ಈ ರೀತಿಯಾಗಿ. ಹಾಗಾಗಿ ಇಲ್ಲಿ ನಾವು ತಿಳಿಬೇಕಾಗಿರೋದು ಕೃಷ್ಣನ ಒಂದು ಗ್ರೇಟ್ನೆಸ್ ಗೊತ್ತಾದ್ರೆ ನಮಗೆ ಆ ಒಂದು ದಿವ್ಯವಾದ ಒಂದು ಅನುಭವ ಆಗುತ್ತದೆ ಅಂತೇಳಿ. ಯೋ ಮಾಮೇವಂ ಸಮ್ಮೂಢೋ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ವಂಶದನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಇಲ್ಲಿ ಒಮ್ಮೆ ಪಾರ್ವತಿ ಶಿವನ ಹತ್ರ ಕೇಳೋದು, ಯಾರ ಆರಾಧನೆ ಶ್ರೇಷ್ಠ ಅಂತೇಳಿ. ಇದಕ್ಕೆ ಶಿವ ಹೇಳುವಂಥದ್ದು, ಆರಾಧನೆಯಲ್ಲೆಲ್ಲ ವಿಷ್ಣುವಿನ ಆರಾಧನೆ ಶ್ರೇಷ್ಠವಾದಂಥದ್ದು, ಅದರಲ್ಲಿ ಕೂಡ ವಿಷ್ಣುವಿನ ಭಕ್ತರ ಆರಾಧನೆ ಇದು ಶ್ರೇಷ್ಠ, ಅತ್ಯುತ್ತಮವಾದಂಥದ್ದು. ಯಾಕೆಂದ್ರೆ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಂತ. ಹಾಗಾಗಿ ಇದನ್ನು ತಿಳಿದು ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿತಾರೋ ಅವನು ಎಲ್ಲವನ್ನು ತಿಳಿದವನು. ಆದ್ರಿಂದ ಆತನ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರ್ತಾನೆ. ಇದಕ್ಕೆ ಪ್ರಭುಪಾದರು ಅವರು ಈ ಒಂದು ದೀಕ್ಷೆ ಕೊಡ್ಬೇಕಾದ್ರೆ ಪ್ರಶ್ನೆ ಕೇಳ್ತಾ ಇದ್ರಂತೆ ಪಾಶ್ಚಾತ್ಯ ದೇಶದಲ್ಲಿ. ಏನಂತ ಹೇಳಿದ್ರೆ, ದೇವರು ಯಾರು, ಹೂ ಇಸ್ ಗಾಡ್ ಅಂತ. ಅವರು ದೇವೋತ್ತಮ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಕೃಷ್ಣ ಅಂತ ಹೇಳಿದ್ರೆ ಅವರು ದೀಕ್ಷೆಯನ್ನು ಕೊಡ್ತಾ ಇದ್ರು ಅಂತ ಹೇಳಿ ಹೇಳಲಾಗ್ತದೆ. ಇದು ತಿಳಿದಿರ್ತಾರೆ. ಇದನ್ನು ತಿಳಿದ್ರೆ ಅವರು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತರಾಗಿರ್ತಾರೆ. ಇತಿ ಗುಹ್ಯತಮಂ ಶಾಸ್ತ್ರಮಿದಂ ಮುಕ್ತಂ ಮಯಾ ನಘ ಏತದ್ಬುದ್ಧ್ಯಾ ಬುದ್ಧಿಮಾನಾತ್ ಕೃತ್ಯ ಬುದ್ಧಿಮಾನ್ ಸಾತ್ ಕೃತ ಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ.
ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಇಲ್ಲಿ ವೇದಗಳಿಂದಲೇ ಆಯ್ಕೆ ಮಾಡಿರುವಂತದ್ದು. ಇದು ವೇದಗಳ ಸಾರ. ಭಗವದ್ಗೀತೆಯಲ್ಲಿ ಭಗವಂತ ಓದಿಸಿದ್ದಾರೆ. ವೇದಗಳನ್ನೆಲ್ಲ ಓದಿದ್ಮೇಲೆ ತಿಳಿಯುತ್ತೆ ವೇದಗಳ ರಹಸ್ಯವಾದ ಭಾಗ ಇದು. ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳಿಯುತ್ತೆ. ಅದು ತಿಳಿದ ಮೇಲೆ ಆರಾಧನೆ ಮಾಡ್ಬೇಕು. ಹೇಗೆ ಅಂತ ಹೇಳಿದ್ರೆ ನಾವು ಅತ್ಯುತ್ತಮವಾದ ಆರಾಧನೆ ಅಂತ ಹೇಳಿದ್ರೆ ಭಗವಂತನ ಆರಾಧನೆ. ನಮ್ಮ ಜೀವನದಲ್ಲಿ ನಾವು ಪರಿಪೂರ್ಣರು ಅಂತ ಅನಿಸ್ಕೊಳ್ಬಹುದು. ಹೇಗೆ ಭಕ್ತಿ ಮಾಡಿ ಮುಂದುವರಿಯುವುದು ಅಂದ್ರೆ ಭಗವಂತನ ನಾಮ ಜಪ ಮಾಡುವ ಮೂಲಕ. ಮೊದಲಿಗೆ ನಾವು ಪಂಚತತ್ವ ಮಂತ್ರವನ್ನು ಹೇಳ್ಬೇಕು. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತರಿಂದ. ನಂತರ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ನಾವು ಪ್ರತಿದಿನ 108 ಸಲ ಹೇಳಿದ್ರೆ ಅದು ಒಂದು ಮಾಲೆ ಜಪ ಆಗ್ತದೆ. ಕ್ರಮೇಣ ನಾವು ಹೆಚ್ಚು ಹೆಚ್ಚು ಜಪ ಮಾಡಿಕೊಂಡು ಹೋಗ್ಬೇಕು. ಪ್ರಭುಪಾದರು ನಮಗೆ 16 ಮಾಲೆ ಜಪ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಮಂತ್ರವನ್ನು ಹೇಳಲು ಪ್ರಾರಂಭಿಸಿದ ನಂತರ ನಮ್ಮ ಮತ್ತು ಭಗವಂತನ ನಡುವೆ ಏನು ಕನೆಕ್ಷನ್ ಲಾಸ್ಟ್ ಆಗಿದೆ ಅದು ಮತ್ತೆ ಸಂಬಂಧ ಮತ್ತೆ ಕನೆಕ್ಷನ್ ಆಗುತ್ತೆ ಅಂತೇಳಿ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಕನೆಕ್ಷನ್ ಶುರುವಾಗುತ್ತೆ ಅಂತ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಆನ್ಲೈಸ್ ಮಾಡಿ ಕೇಳ್ಬೋದು.